ಮಂತ್ರನಾಟ್ಯ ಕಲಾ ಗುರುಕುಲ ಇದೀಗ 10ನೇ ವರ್ಷ ಅಂದರೆ ದಶಮಾನೋತ್ಸವದ ಸಂಭ್ರಮದಲ್ಲಿದೆ. ಹಾಗಾಗಿ ಉದ್ಘಾಟನಾ ಕಾರ್ಯಕ್ರಮವಾಗಿ ಪಾದಾಭ್ಯಂ ಎನ್ನುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಚೀರುಂಬ ಭಗವತಿ ಸನ್ನಿಧಿಯಲ್ಲಿ ನಾವು ನಡೆಸ್ತಿದ್ದೇವೆ. ಮುಖ್ಯವಾಗಿ ಭರತನಾಟ್ಯಕ್ಕೆ ಬೇಕಾದಂತಹ ಮುಖವರ್ಣಿಕೆ, ಮಕ್ಕಳಲ್ಲಿ ಅದರ ಅರಿವು ಮೂಡಿಸಲಿಕ್ಕೆ ಬೇಕಾಗಿ ಆ ಮುಖವರ್ಣಿಕಾ ಶಿಬಿರವನ್ನು, ಹಾಗೆ ನಮ್ಮ ದೇಶದ ಒಂದು ದೊಡ್ಡ ಕಲೆಯಾದಂತಹ ಶಿಲ್ಪಕಲೆ ಹಾಗೂ ಚಿತ್ರಕಲೆಯ ಬಗ್ಗೆ ಒಂದು ಕಾರ್ಯಾಗಾರವನ್ನು ಮಾಡುವಂತಹದ್ದು, ಹಾಗೆ ನಮ್ಮ ಮಕ್ಕಳಿಗೆ ಅದರ ಮೇಲೆ ಆಸಕ್ತಿ ಹಾಗೂ ಅದನ್ನು ಹೇಗೆ ನಿರ್ವಹಿಸಬೇಕೆನ್ನುವಂತಹ ಒಂದು ಆಲೋಚನೆಯನ್ನು ಕೂಡ ಕೊಡುವಂತಹ ಒಂದು ಪ್ರಯತ್ನದಲ್ಲಿ ನಾವು ಇವತ್ತಿದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ತೀಯಾ ಸಮಾಜ ಸೇವಾ ಸಂಘ ಇದರ ಕೋಶಾಧಿಕಾರಿಗಳಂತಹ ಶ್ರೀ ಯಶವಂತ್ ಉಚ್ಚಿಲ್ ಇವರು ಆಗಮಿಸಿದ್ದಾರೆ. ಹಾಗೆ ಶಿಲ್ಪಕಲೆ ಮತ್ತು ಚಿತ್ರಕಲೆಯ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ JP ಆಚಾರ್ಯ ಕೋಟೆಕಾರು ಇವರು ಆಗಮಿಸಿದ್ದಾರೆ. ಹಾಗೆ ನಮ್ಮ ಮುಖವರ್ಣಿಕಾ ಶಿಬಿರದ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಮಧುಕುಮಾರ್ ತುಮ್ಮಿನಾಡಿ ಇವರು ಆಗಮಿಸಿದ್ದಾರೆ. ಹಾಗೆ ನಮ್ಮ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾದಂತಹ ಶ್ರೀಮತಿ ಶಕಿಲಾ ಜನಾರ್ದನ್ ಇವರು ಕೂಡ ಉಪಸ್ಥಿತಿಯಲ್ಲಿದ್ದಾರೆ. ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಕಿರಣ್ ಉಳ್ಳಾಲ್ ಹಾಗೆ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶೈನಾ ಶ್ರಾವಣ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಮ್ಮ ಪ್ರೀತಿಯ ಮಕ್ಕಳಿಗೂ ಹಾಗೆ ಅವರ ಪೋಷಕರಿಗೂ ಸ್ವಾಗತಿಸುತ್ತಾ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಲು ನಮ್ಮ ಮಕ್ಕಳಾದಂತಹ ನವ್ಯ ಮತ್ತು ಸಿಂಚನ ಆಗಮಿಸಬೇಕು. ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಹೇರಂಬಾ ಗಣಾದಿತಂ ಹೇರಂಬಾ ಗಣಾದಿತಂ ಶರಣಂ ಶರಣಂ ಗೌರೀಸುತಂ ಶರಣಂ ಶರಣಂ ಗೌರೀಸುತಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಸುರನರ ಪೂಜಿಪ ಶಿವಸುತನೇ ಪ್ರಮತಾ ಪ್ರಥಮಾ ವಂದಿತನೇ ವಿದ್ಯಾಬುದ್ಧಿದಾಯಕನೇ ಹರಸೈ ಮುದದಿ ಗಣೇಶನೇ ಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಷಣ್ಮುಖ ಸೋದರ ಶಾಶ್ವತನೇ ವಿನುತ ವಿಶ್ವವಂದಿತನೇ ಸುಂದರ ಮೂರುತಿ ಗಣೇಶನೇ ಹರಸೈ ಮುದದಿ ವಿಘ್ನೇಶನೇ ಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಶೂರ್ಪಕರ್ಣಂ ಲಂಬೋದರಂ. ಧನ್ಯವಾದಗಳು ನವ್ಯ ಸಿಂಚನ. ಇದೀಗ ಅತಿಥಿಗಳೆಲ್ಲರೂ ಸೇರಿ ದೇವತಾ ಸನ್ನಿಧಾನದಲ್ಲಿ ಪರಮಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಲೋಗೋವನ್ನು ಮಾಡಿದವರು ಶ್ರೀ JP ಆಚಾರ್ಯ ಅವರು. ಮೊದಲ ವರ್ಷದಲ್ಲಿ ನಮ್ಮ ಲೋಗೋವನ್ನು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಇದೀಗ 10ನೇ ವರ್ಷಕ್ಕೆ ಅವರ ಕೈಯಲ್ಲಿ ದೀಪ ಪ್ರಜ್ವಲಿಸುವಂತಹ ಭಾಗ್ಯ ನಮಗೆ ದೊರಕಿದೆ.
ಕೋಶಾಧಿಕಾರಿಗಳಂತಹ ಶ್ರೀ ಯಶವಂತ್ ಉಚ್ಚಿಲ್ ಇವರು ಕಾರ್ಯಕ್ರಮ ನಿಮಿತ್ತ ತೆರಳಬೇಕಾಗಿರುವುದರಿಂದ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ. ಹಾಗೂ ಇಲ್ಲಿ ನೆರೆದಿರುವಂತಹ ನಾಟ್ಯ ಅಭಿಮಾನಿಗಳೇ, ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಂತ್ರ ನಾಟಕಲ ಗುರುಕುಲ ಇದು ಸುಮಾರು 10 ವರ್ಷಗಳ ಹಿಂದೆ ನಮ್ಮ ಕ್ಷೇತ್ರದಲ್ಲಿ ಶ್ರೀಯುತ ಶ್ರಾವಣ್ ಕುಮಾರ್ ಇವರ ಒಂದು ನೇತೃತ್ವದಲ್ಲಿ ಪ್ರಾರಂಭವಾಗಿ ಇದೀಗ ದಶಮಾನ ಉತ್ಸವದ ಸಂಭ್ರಮದಲ್ಲಿದೆ. ಶ್ರೀಯುತರು ಈ ಪರಿಸರದ ಎಲ್ಲ ನಾಟ್ಯಾಸಕ್ತರಿಗೆ ಈ ನಾಟ್ಯ ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸುವಂತಹ ಈ ನಾಟ್ಯಶಾಸ್ತ್ರದ ಬಗ್ಗೆ ತರಬೇತಿಯನ್ನು ಕೊಟ್ಟು ನಾಟ್ಯಶಾಸ್ತ್ರಕ್ಕೆ ಬಹಳಷ್ಟು ಒಂದು ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ. ತಮ್ಮ ಕಾರ್ಯವೈಖರಿಯಿಂದ ಅವರು ಇನ್ನು ಮುಂದೆ ರಾಜ್ಯ ಮಟ್ಟದಲ್ಲಿ ಹಾಗೂ ದೇಶ ಮಟ್ಟದಲ್ಲಿ ಗುರುತಿಸುವಂತಾಗಿ ಪ್ರಶಸ್ತಿಯನ್ನು ಪಡೀಲಿ. ಇವತ್ತು ಪಾದಾಭ್ಯಂ ಎಂಬಂತಹ ಒಂದು ಕಾರ್ಯಾಗಾರವನ್ನು ಅವರು ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಕೂಡ ಶುಭವನ್ನು ಹಾರೈಸಿ ಶ್ರೀಯುತ ಶ್ರಾವಣ್ ಕುಮಾರ್ ಹಾಗೂ ಅವರ ಎಲ್ಲ ಬಳಗದವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಈ ಕ್ಷೇತ್ರದ ಅಧಿದೇವತೆಯಾದಂಥ ಶ್ರೀ ಭಗವತಿ ಮಾತೆಯ ಪೂರ್ಣ ಅನುಗ್ರಹ ಅವರಿಗೆ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಅತಿಥಿಗಳಾದಂತಹ ಶ್ರೀ JP ಆಚಾರ್ಯವರು ತಮ್ಮ ಅನಿಸಿಕೆಗಳನ್ನು ಕೊಡಬೇಕಾಗಿ ವಿನಂತಿ. ದಶಮಾನೋತ್ಸವದಲ್ಲಿ ನಾನು ನಿಮ್ಮೊಂದಿಗೆ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ಈ ಮಂತ್ರ ನಾಟ್ಯಾಲಯದ ಆ ಮಂತ್ರದ ನೀವೆಲ್ಲ ಬೀಜಾಕ್ಷರಗಳು, ಆ ಮಂತ್ರಕ್ಕೆ ನಿಮ್ಮ ಬೀಜಾಕ್ಷರಗಳಿಂದಲೇ ಆ ಮಂತ್ರವು ಆ ದೇವರಿಗೆ ಸಲ್ಲಿಕೆ ಆಗ್ತದೆ ಅಂತೇಳಿ ನಾನು ಹೇಳಬಯಸ್ತೇನೆ. ಆ ಮಂತ್ರದ ಪವರ್ ನೀವು. ಹಾಗೆ ಮುಂದೆಯೂ ದಶಮಾನೋತ್ಸವ ಅಲ್ಲ, ಇದು ಶತಮಾನೋತ್ಸವವನ್ನು ಆಚರಿಸಿಕೊಂಡು ಮುಂದೆ ಎಲ್ಲ ವಿದ್ಯಾರ್ಥಿಗಳು ವಿದ್ವತ್ತನ್ನು ಪಡೆದು ಮುಂದೆ ಇಂಥ ಮಂತ್ರ 100 ಹುಟ್ಟಿ ಬರಲಿ ಅಂತೇಳಿ ಆಶಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. JP ಸರ್. ಹಾಗೆ ನಮ್ಮ ಮುಖವರ್ಣಿಕಾ ಶಿಬಿರಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಂತಹ ನಮ್ಮ ಪ್ರೀತಿಯ ಮಧುಕುಮಾರ್ ತುಮ್ಮಿನಾಡಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ವಿನಂತಿ. ಕಲಾಭಿಮಾನಿಗಳೇ ಹಾಗೂ ಕಲಾ ಪೋಷಕರೇ, ಎಲ್ಲರಿಗೂ ನನ್ನ ವಂದನೆಗಳು. ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮ ತುಂಬ ಉಪಯುಕ್ತವಾಗಿದೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಬೇಕು. ಇವತ್ತಿನ ಈ ಮಂತ್ರನಾಟ್ಯಾಲಯದ ದಶಮಾನೋತ್ಸವದಲ್ಲಿ ತುಂಬ ಉಪಯುಕ್ತವಾದಂತಹ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇಂತಹ ಕಾರ್ಯಕ್ರಮ ನಡಿಬೇಕಾದ್ರೆ ಕಲಾಭಿಮಾನಿಗಳು ಬೇಕು ಹಾಗೂ ಪೋಷಕರು ಬೇಕು. ಕಲಾ ಪೋಷಕರಂತ ನೀವೆಲ್ಲರೂ ಇಂತಹ ಕಾರ್ಯಕ್ರಮಗಳಿಗೆ ತಮ್ಮ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಕಲಾ ಪೋಷಕರು ಹೆಚ್ಚಾದಂತೆ ನಮ್ಮ ಈ ಭಾರತೀಯ ಕಲೆಗಳಿಗೆ ಉತ್ತಮವಾದಂಥ ಸ್ಥಾನಮಾನ ದೊರೆಯೋಕ್ಕೆ ಸಾಧ್ಯವಿದೆ. ನಂತರ ನಮ್ಮ ಈ ಮಂತ್ರ ನಾಟ್ಯಾಲಯದ ಶ್ರವಣ್ ಸರ್ ಹಾಗೂ ಇವರ ಜೊತೆ ಇರುವಂಥ ಕಿರಣ್ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಅಂದರೆ ಶ್ರಮ ವಹಿಸ್ತಾ ಇದ್ದಾರೆ. ಹಾಗೂ ಅಂದರೆ ನಮಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ, ನಾವು ವೇದಿಕೆ ಮುಂದೆ ನಿಂತು ಮಾತಾಡೋರಲ್ಲ, ನಾವು ಏನಿದ್ರು ವೇದಿಕೆ ಹಿಂದೆ ಇರುವವರು. ಹಾಗಾಗಿ ವೇದಿಕೆ ಮುಂದೆ ಸರಾಗವಾಗಿ ಮಾತಾಡಲಿಕ್ಕೆ ನಮಗೆ ಬರುವುದಿಲ್ಲ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಹಿರಿಯರು ಹಾಗೂ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಅಂತೇಳಿ ಬಯಸುತ್ತಾ ಇನ್ನೂ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ವಂದಿಸ್ತಾ ನಾನು ವಿರಮಿಸ್ತಿದ್ದೇನೆ.
ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ ಬಂಧುಗಳಿಗೆ ಎಲ್ಲರಿಗೆ ನಮನಗಳನ್ನು ಸಲ್ಲಿಸುತ್ತಾ ಈಗ ಮುಂದಿನ ಹೆಜ್ಜೆಯತ್ತ ನಾವು ಚಿತ್ರಕಲೆ ಹಾಗೂ ಶಿಲ್ಪಕಲೆ ಕಾರ್ಯಾಗಾರ. ನಮ್ಮ ಭಾರತದ ಸನಾತನ ವಿದ್ಯೆಗಳಲ್ಲಿ ನೃತ್ಯದೊಂದಿಗೆ ಚಿತ್ರಕಲೆಯು ಶಿಲ್ಪಕಲೆಯು ಒಂದು. ಯಾಕೆಂದರೆ ಶಿಲ್ಪಕಲೆಯಲ್ಲಿ ಬರುವಂತಹ ಆ ಭಂಗಿಗಳು, ಕೈಯ ಮತ್ತು ಕಾಲಿನ ಹಾಗೆ ನಮ್ಮ ದೇಹದ ಪ್ರತಿಯೊಂದು ಬಾಗುವಿಕೆ ಕೂಡ ಅದು ಶಿಲ್ಪಕಲೆಯಲ್ಲಿ ನಾವು ಕಾಣ್ತೇವೆ. ಹಾಗೆ ಅದೇ ಭಂಗಿಗಳನ್ನು ನಾವು ಭರತನಾಟ್ಯದಲ್ಲಿ ಕಾಣ್ತೇವೆ. ಹಾಗಾಗಿ ಶಿಲ್ಪಕಲೆ ಮತ್ತು ಭರತನಾಟ್ಯ ಎನ್ನುವಂತಹದ್ದು ಅದು ಒಂದೇ ಗುಂಪಿಗೆ ಸೇರಿದಂಥದ್ದು. ಹಾಗೆ ಇವತ್ತು ಆ ಕಾರ್ಯಾಗಾರವನ್ನು ನಡೆಸಿಕೊಡಲು ಬಂದಂತಹ ನಮ್ಮ ಪ್ರೀತಿಯ ಮಿತ್ರರಾದಂತಹ ಶ್ರೀ JP ಆಚಾರ್ಯ ಕೋಟೆಕಾರು, ಹಾಗೆ ಅವರ ಧರ್ಮಪತ್ನಿ ಹಾಗೂ ಮಗ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ವೇದಿಕೆಯನ್ನು ಶ್ರೀ JP ಆಚಾರ್ಯವರಿಗೆ ನೀಡ್ತಾ ಇದ್ದೇನೆ. ದಂಪತಿಗಳ ಸುಪುತ್ರನಾಗಿ ಜನಿಸಿದಂತಹ ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ನಂತರ ಚಿತ್ರಕಲೆಯಲ್ಲಿ ವಿದ್ಯಾಭ್ಯಾಸವನ್ನು 1996-98ರಲ್ಲಿ ಮಹಾಲಸ ಸ್ಕೂಲ್ ಆಫ್ ಆರ್ಟ್ಸ್ ಮಂಗಳೂರು ಇಲ್ಲಿ 2 ವರ್ಷಗಳ DMC ಕೋರ್ಸ್ ಶಿಕ್ಷಣವನ್ನು ಪಡೆದಿದ್ದು 1998ರ ನಂತರ ಚಿತ್ರರಚನೆಯಲ್ಲಿ ತೊಡಗಿಕೊಂಡಿದ್ದು, ನಂತರ ಬೆಂಗಳೂರಿನಲ್ಲಿ 2000-2002ರಲ್ಲಿ ಹಿತ್ತಾಳೆಯ ಭಾವಮೂರ್ತಿ ರಚನೆ, ದೇವರ ಮೂರ್ತಿ ರಚನೆ, ಹಲವು ಸಂಪಾದಕರಿಗೆ ಅವರ ಪುಸ್ತಕಗಳ ಮುಖಪುಟ ರಚನೆ ಮಾಡಿದ್ದು, ಹೀಗೆ ನಂತರ ಸ್ವಕೆಲಸದೊಂದಿಗೆ ಮರದಲ್ಲಿ ಪ್ರಾಣಿಗಳ ಮುಖ ಕೆತ್ತನೆ, ಮಣ್ಣಿನ ಗಣಪತಿ ವಿಗ್ರಹ ರಚನೆ, ಬೆಳ್ಳಿಯ ದೈವದೇವರುಗಳ ನಕಾಶೆ ಕೆಲಸವನ್ನು ಮಾಡುತ್ತಿದ್ದು 2014ರಿಂದ ಸ್ಪರ್ಶ ಫೈನ್ ಆರ್ಟ್ಸ್ ಎಂಬ ಸಂಸ್ಥೆಯೊಂದಿಗೆ ಸ್ವಂತ ಉದ್ಯೋಗ ಪ್ರಾರಂಭಗೊಂಡು ಸ್ವಂತವಾಗಿ ಬೆಳ್ಳಿ, ಚಿನ್ನ, ನಕಾಶೆ ಕೆಲಸ, ಸ್ವಮಾಲಿಕತ್ವದಲ್ಲಿ ಹಲವು ಟ್ಯಾಬ್ಲೋಗಳನ್ನು ರಚಿಸಿಕೊಂಡು ಬಂದಿದ್ದು, ಜೊತೆಗೆ ಬಲ್ಲಾಳ್ಬಾಗ್ ಸರ್ಕಲ್ನಲ್ಲಿರುವಂತಹ ಲೋಕಯ್ಯ ಶೆಟ್ಟಿ ಸ್ಮಾರಕಾರ್ಥ ಕುಸ್ತಿಪಟುಗಳ ಮೂರ್ತಿ, ನವಭಾರತ್ ಸರ್ಕಲ್ನಲ್ಲಿರುವಂತಹ ಮಂಜೇಶ್ವರ ಗೋವಿಂದ ಪೈ ಅವರ ಮೂರ್ತಿ, ರಾಮಕೃಷ್ಣ ಶಿಕ್ಷಣ ಸಂಸ್ಥೆಯಲ್ಲಿ 11 ಅಡಿಯ ಸ್ವಾಮಿ ವಿವೇಕಾನಂದರ ಮೂರ್ತಿ, ಸುಳ್ಯದಲ್ಲಿ ಕುರುಂಜಿ ವೆಂಕಟರಮಣ ವಿಗ್ರಹ ಹಾಗೂ ಜಿಲ್ಲೆಯ ಇತರ ರಾಜ್ಯಗಳಿಗೆ ಹಲವು ಗುರುಗಳ ಮೂರ್ತಿಯನ್ನು ರಚಿಸಿದ್ದು, ಹಾಗೂ ಆಕ್ರಿಲಿಕ್, ತೈಲವರ್ಣ ಮುಂತಾದ ಚಿತ್ರಗಳನ್ನು ವಿಶೇಷ ಸಂದರ್ಭದಲ್ಲಿ ಮರಳು ಶಿಲ್ಪವನ್ನು ರಚಿಸಿಕೊಂಡು ಸ್ಪರ್ಶ ಸ್ಕೂಲ್ ಆಫ್ ಆರ್ಟ್ಸ್ ಎಂಬ ಚಿತ್ರಕಲಾ ಶಿಕ್ಷಣವನ್ನು 40ಕ್ಕೂ ಹೆಚ್ಚಿನ ಮಕ್ಕಳಿಗೆ ಕೊಡುತ್ತಾ ಬಂದಿರುತ್ತಾರೆ. 1998ರಲ್ಲಿ ತೈಲವರ್ಣಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂದಿದ್ದು, ಹಾಗೂ ಜಿಲ್ಲೆ, ರಾಜ್ಯ ಹಾಗೂ ಹೊರ ರಾಜ್ಯದಲ್ಲಿ ದೇವಸ್ಥಾನ, ಸಂಘ ಸಂಸ್ಥೆಗಳಿಂದ ಅನೇಕ ಸನ್ಮಾನ, ಪ್ರಶಸ್ತಿ, ಪುರಸ್ಕಾರ ದೊರಕಿರುತ್ತದೆ. ಹಾಗೂ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಸಂಘ ಸಂಸ್ಥೆಗಳು ನಡೆಸುವಂತಹ ಸ್ಪರ್ಧೆಗಳಿಗೆ ತೀರ್ಪುಗಾರನಾಗಿ, ಸಲಹೆಗಾರನಾಗಿ ಸೇವೆಗೈಯುತ್ತಾ ಬಂದಿರುತ್ತಾರೆ. ಇಂತಹ ಮಹಾನ್ ಸಾಧಕನಿಗೆ ಎಲ್ಲರೂ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಈ ವೇದಿಕೆಯನ್ನು ಇಂದಿನ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀ JP ಆಚಾರ್ಯ ಇವರಿಗೆ ಬಿಟ್ಟುಕೊಡ್ತಾ ಇದ್ದೆ. ಯಾವುದಕ್ಕೆಲ್ಲ ಅಗತ್ಯ ಹೇಳಿ. ಯಾರಾದ್ರೂ ಎದ್ದು ನಿಂತು ಹೇಳೋದಾದ್ರೆ ಹೇಳ್ಬೋದು. ಚಿತ್ರಕಲೆ ಯಾವುದಕ್ಕೆಲ್ಲ ಅಗತ್ಯ? ಡೈಲಿ ನೀವು ಯೂಸ್ ಮಾಡ್ತೀರಿ, ಎಲ್ಲದರಲ್ಲಿದೆ, ಹೇಳಿ. ಚಿತ್ರ ಅಂದ್ರೆ ಎಂತ? ಹೇಳು. ಪಿಕ್ಚರ್? ಯಾವ ಪಿಕ್ಚರ್? ಚಿತ್ರಕಲೆ ಅಂದ್ರೆ ಎಂತ? ಚಿತ್ರ ಅಂತ ಎದ್ದು ನಿಂತ ಹೇಳು. ಹೇಳು, ತಪ್ಪಿದ್ರೆ ನಾನು ಹೇಳ್ತೇನೆ, ಅದಕ್ಕೆ ಹೇಳಿದ್ದು. ನನಗೆ ಆನ್ಸರ್ ನನಗೆ ಕೊಡಬೇಕು, ಅದಕ್ಕೋಸ್ಕರ ಕ್ವೆಶ್ಚನ್ ಕೇಳ್ತಿದ್ದೇನೆ ನಾನು. ಮತ್ತೆ ಯಾವುದ್ರಲ್ಲೆಲ್ಲ ನೀವು ಚಿತ್ರ ಯೂಸ್ ಮಾಡ್ತೀರಿ? ನೀವು
ಡೈಲಿ ನಿಮಗೆ ಯಾವುದಕ್ಕೆಲ್ಲ ಚಿತ್ರಕಲೆ ಯೂಸ್ ಆಗ್ತದೆ? ಮತ್ತೆ ಕಾಂಪಿಟೇಷನ್ಗೆ ಮಾತ್ರವಾ? ಕಾಂಪಿಟೇಷನ್ಗೆ ಮಾತ್ರ ನೀವು ಚಿತ್ರ ಯೂಸ್ ಮಾಡ್ತೀರಿ, ಡೈಲಿ ಮಾಡೋದಿಲ್ಲ ಯಾವುದ್ರಲ್ಲೆಲ್ಲ? ಚಿತ್ರ ಅಂತ ಹೇಳಿದ್ರೆ ನೀವು ಸಣ್ಣ ಮಗು ಇರುವಾಗ ಅಮ್ಮ ನಿಮಗೆ ಎಂತ ಹೇಳಿಕೊಡ್ತಾರೆ? ಆ ಆ ಈ ಹೇಳಿಕೊಡ್ತಾರೆ. ಅದೆಂತ? ಆ ಬರೀದು ಚಿತ್ರವೇ ಅಲ್ಲ? ಚಂದ ಆಗ್ಲೇಬೇಕಲ್ಲ, ಅದು ಚಿತ್ರವೇ ಅಲ್ಲ? ಅದು ABCD ಬರೆಯೋದಾದ್ರೆ ಚಿತ್ರವೇ. ಸೈನ್ಸಲ್ಲಿ ಏನಾದ್ರು ಡ್ರಾಯಿಂಗ್ ಮಾಡೋದಾದ್ರೆ ಚಿತ್ರವೇ. ಮ್ಯಾಥ್ಸಲ್ಲಿ ಮಾಡೋದಾದ್ರೆ ಚಿತ್ರವೇ. ಮತ್ತು ಸೋಷಿಯಲಲ್ಲಿ ಮಾಡೋದಾದ್ರೆ ಚಿತ್ರವೇ. ಯಾವುದ್ರಲ್ಲಿ ಇಲ್ಲ? ಎಲ್ಲದರಲ್ಲಿ ಉಂಟು. ಎಲ್ಲರೂ ಚಿತ್ರ ಮಾಡುವವರ ಎಲ್ಲಾಗಾದ್ರೆ ಡೈಲಿ ಮಾಡ್ತೀರಿ. ಯಾರಿಗೆಲ್ಲ ಅದರಲ್ಲಿ ಇಂಟ್ರೆಸ್ಟ್ ಉಂಟು? ಡ್ರಾಯಿಂಗಲ್ಲಿ ಇಷ್ಟೇ ಮಂದಿಗೆ ಇಂಟ್ರೆಸ್ಟ್ ಇರೋದು? ಹಾಂ, ಡೈಲಿ ಡ್ರಾಯಿಂಗ್ ಮಾಡ್ತೀರಂತೆ, ಅದರಲ್ಲಿ ಇಂಟ್ರೆಸ್ಟ್ ಇಲ್ವಾ? ಸೈನ್ಸಲ್ಲಿ ಯಾವುದೋ ಡ್ರಾಯಿಂಗ್ ಮಾಡೋದಿಲ್ಲ ನೀವು? ನೀವು ಮಾಡ್ತೀರಾ ಅಲ್ಲ ಮನೆಯವ್ರ ಹತ್ರ ಮಾಡಿಸ್ತೀರಾ? ಕೈ ಎತ್ತದವರು ನೀವು ಮಾಡ್ತೀರಾ, ಮನೆ ಅಪ್ಪ ಅಮ್ಮನ ಹತ್ರ ಮಾಡಿಸ್ತೀರಾ? ಹಾಗಾದ್ರೆ ಯಾರಾದ್ರೂ ಒಂದು ಮಗು ಎದುರು ಬರ್ತೀರಾ? ಯಾರಾದ್ರೂ? ನಾನು ಕೆಲವು ಹೇಳ್ತೇನೆ, ಅದನ್ನು ಇಲ್ಲಿ ಮಾಡಿದರೆ ಸಾಕು. ಅದ್ರ ಮಿಸ್ಟೇಕನ್ನು ಹೇಳ್ತೇನೆ ನಾನು. ಯಾರಾದ್ರೂ ಬನ್ನಿ. ಬಾ, ಹಾಗೆ ಬರಬೇಕು. ಕೇಳಿದ ಕೂಡಲೇ ಯಾರಾದ್ರೂ ಸೀದಾ ಬರಬೇಕು. ಇದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದ ಯಾವ್ದಾದ್ರು ಒಂದು ಚಿತ್ರ ಮಾಡು. ಸಣ್ಣದು, ತುಂಬ ದೊಡ್ಡದು ಬೇಕು ಅಂತ ಹೇಳಿಲ್ಲ. ಒಂದು ಹೂ ಇದು ಮಾಡಿ, ಯಾವುದಾದ್ರೂ ಆಗ್ಬೋದು. ಸೂರ್ಯ ಈಸಿ ಮಾಡ್ಲಿಕ್ಕೆ, ಈಸಿ. ಎಷ್ಟು ಮಂದಿಗೆ ಸೂರ್ಯ ಮಾಡ್ಲಿಕ್ಕೆ ಗೊತ್ತುಂಟು? ಯಾರು ಬರ್ತೀರಿ ಇಲ್ಲಿ ಎದುರು ಮಾಡ್ಲಿಕ್ಕೆ? ಈಸಿ ಅಲ್ವಾ? ಇದು ನಿಮ್ಮ ಬೇಸಿಕ್. ಈ ರೌಂಡ್ ಏನಿದೆ ಇದನ್ನು ಪರಿಪೂರ್ಣವಾಗಿ ರೌಂಡ್ ಮಾಡಲಿಕ್ಕೆ ಯಾರಿಗೆ ಗೊತ್ತುಂಟು? ಕ್ಲೀನ್ ರೌಂಡ್. ಇದನ್ನು ತಿದ್ದಿ ವಾಪಸ್ ಮಾಡು. ಆಲ್ಮೋಸ್ಟ್ ಸರಿ ಆಯ್ತಾ? ಪರ್ಫೆಕ್ಟ್ ಅಲ್ಲ, ಓಕೆ ಸಾಕು ಅಲ್ಲ? ಹಾಗಿರುವಾಗ ಇವಳು ಮಾಡಿದ ಮೆಥಡ್ ಕರೆಕ್ಟ್ ಉಂಟು. ಯಾಕಂದ್ರೆ ಒಂದು ಪಾಯಿಂಟಿಂದ ನೀವು ಹೊರಟ್ರೆ ವಾಪಸ್ ಬಂದು ಅದೇ ಪಾಯಿಂಟ್ಗೆ ಸೇರಬೇಕು. ಇದು ವೃತ್ತಾಕಾರ ಮಾಡೋದಾದ್ರೆ ಹೀಗೆ ಮಾಡುದು. ಇದೇ ಜಾಯಿಂಟ್ ಆ ಕಡೆ ಈ ಕಡೆ ಹೋಗ್ತಿದ್ರೆ ರೌಂಡ್ ಕಂಪ್ಲೀಟ್ ಆಗ್ತಿತ್ತಾ? ಇಲ್ಲ. ಹಾಗಿರುವಾಗ ಒಂದು ಸ್ಟ್ರೈಟ್ ಲೈನ್ ಇಲ್ಲಿ, ಸ್ಟ್ರೈಟ್ ಲೈನ್ ಹೇಗೂ ಆಗ್ತದೆ. ಎಸ್, ಇದು ಮತ್ತೆ ಇದು ಬೇಸಿಕ್ಸ್ ಡ್ರಾಯಿಂಗ್ಸ್ ಅಲ್ಲಿ ಬೇಕಿರುವುದು ಇದೆ. ಇದನ್ನು ನೀವು ಡೈಲಿ ಎಷ್ಟು ಸರ್ತಿ ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಸರ್ತಿ ಮಾಡಿ. ನಿಮ್ಮ ಲೈಫಲ್ಲಿ ಇದು ಎರಡು ಡೈಲಿ ಯೂಸ್ ಆಗುವಂಥದ್ದು. ನಿಮಗೆ ಗೊತ್ತೇ ಇರೋದಿಲ್ಲ ಇದು. ಒಂದು ಬಸ್ ಇದ್ದು ಚಕ್ರ ಮಾಡಿದರೆ ಇದು ಬೇಕು, ಬಸ್ ಮಾಡಬೇಕಾದ್ರೆ ಇದು ಬೇಕು, ಕಾರ್ ಮಾಡಬೇಕಾದ್ರೆ ಇದು ಬೇಕು, ಇದು ಬೇಕು, ಎಲ್ಲದಕ್ಕೂ ಬೇಕು. ಒಂದು ತೆಂಗಿನ ಮರ ಮಾಡು.
ಓಕೆ, ಈಗ ಸಾಕೀಗ. ಇದು ಅವಳು ಮಾಡಿದ ಮೆಥಡ್ ಎಲ್ಲವೂ ಕ್ಲಿಯರ್ ಉಂಟು. ಯಾಕಂದರೆ ತೆಂಗಿನ ಮರ ಮಾಡುವಾಗ ಇದು ಮೇಲೆ ಕೆಳಗೆ ಅಗಲ ಸರಿ, ಗರಿ ಮಾಡುವ ರೀತಿ ಸರಿ, ಮತ್ತು ಇದರಲ್ಲಿ ಇನ್ನೂ ಆಲ್ಮೋಸ್ಟ್ ಕ್ಲಿಯರ್ ಇದು ಉಂಟು. ಈ ಬೇಸಿಕ್ಸ್ ಒಮ್ಮೆ ನಾವು ಮಾಡುವಾಗ ತೆಂಗಿನ ಮರ ಹೀಗೂ ಇರ್ತದೆ, ಇಲ್ಲಿ ಕಟ್ಟಾಗಿ ಹೀಗೆ ಇರ್ತದೆ, ಹೀಗೆ ಇರ್ತದೆ. ಇದು ಯಾವ ಶೇಪ್ ನಿಮಗೆ ಬೇಕು, ಈ ರೇಖೆ ಎಳಿಲಿಕ್ಕೆ ನಿಮಗೆ ಗೊತ್ತಬೇಕು. ಮೈನ್ ರೇಖೆಗಳು, ರೇಖೆ ವೃತ್ತಕ್ಕಾದ್ರೂ ಸ್ಟ್ರೈಟ್ ಲೈನ್ ಆದ್ರೂ ನಿಮಗೆ ಬೇಕಾದ್ದು ಇದೆ ಲೈಫಲ್ಲಿ. ಇದು ಯಾವಾಗಲೂ ನೀವು ಡೈಲಿ ಒಂದು ಡ್ರಾಯಿಂಗ್ ಬುಕ್ಕಲ್ಲಿ ಸ್ಟಾರ್ಟ್ ಇಂದ ಎಂಡಿಗೆ ಇಲ್ಲಿ ಸ್ಟಾಪ್, ಕಂಟಿನ್ಯೂ ಆಗಬಾರ್ದು. ಡ್ರಾಯಿಂಗ್ ಬುಕ್ಕಲ್ಲಿ ನಿಮ್ಮದು ಈಗ ಎಲ್ಲ ಮಕ್ಕಳು ಸ್ಟ್ರೈಟ್ ಲೈನ್ ಸ್ಟಾರ್ಟಿಂಗ್ ಇಂದ ಎಂಡಿನವರೆಗೆ ವಿತೌಟ್ ಕಟ್ ಮಾಡದೆ, ಯಾವುದೇ ರೇಖೆ ನೀವು ಮಾಡುವಾಗ ಹೀಗೆ 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 ಮಾಡಲಿಕ್ಕಿಲ್ಲ. ಇದು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಯಾವುದೇ ಕೆಲಸಕ್ಕೂ ಇದು ಯೂಸ್ ಆಗ್ತದೆ. ಎಲ್ರು ಈಗ ಒಂದು ಸ್ಟ್ರೈಟ್ ಲೈನನ್ನು ಯಾವುದೇ ಕಟ್ ಮಾಡದೆ ಸ್ಟಾರ್ಟಿಂದ ಎಂಡಿನವರೆಗೆ ಮಾಡಿ. ಡ್ರಾಯಿಂಗ್ ಬುಕ್ಕು ಹಾಗೆ ಬಲ್ಲ, ಲಾಂಗ್ ಇಟ್ಕೊಳ್ಳಿ, ಅಡ್ಡ ಬೇಡ, ಉದ್ದಕ್ಕೆ ಇಟ್ಕೊಳ್ಳಿ. ಹಾಂ, ಓಕೆ, ಎಲ್ರದಾಯ್ತಾ? ಅದೇ ಲೈನಿಗೆ ನಾನು ಹೇಳಿದ್ದು ಲಾಂಗ್ ಇಟ್ಕೊಳ್ಳಿಕ್ಕೆ ಬುಕ್ ತಿರುಗಿಸಿ. ಹಾಂ, ಸ್ಟಾರ್ಟಿಂಗ್ ನಿಮ್ಮ ಮಾರ್ಜಿನ್ನಿಂದ ಸ್ವಲ್ಪ ಬಿಟ್ಟು, ಒಂದು ಪಾಯಿಂಟ್ ಬಿಟ್ಟು ಎಂಡ್ ಪೇಜ್ನ ಎಂಡ್ಗೆ ಅಲ್ಲಿ ಸ್ಟಾಪ್ ಆಗಬೇಕು. ಸ್ಟ್ರೈಟ್, ಯಾವುದೇ ಪೆನ್ಸಿಲ್ ತೆಗೆದು ಹೀಗೆ ಮಾಡಲಿಕ್ಕಿಲ್ಲ. ಸ್ಟ್ರೈಟ್ ಒಂದು ಸತಿ ಹೇಳಿದ್ರೆ ಫಿನಿಶಿಂಗ್ ಎಂಡ್ ಅಲ್ಲೇ. ಇನ್ನು ಮಿಸ್ಟೇಕ್ ಆಗ್ತಾ ಉಂಟು, ನಾನು ಹೇಳಿದೆ ನಾನು ಹಾಗೆ ಮಾಡಲಿಕ್ಕಿಲ್ಲ. ಸ್ಟಾರ್ಟ್ ಟು ಎಂಡ್ ಸಿಂಗಲ್ ಲೈನ್, ಯಾವುದೇ ಅಲ್ಲಿ ಮಿಡ್ಲಲ್ಲಿ ಎಲ್ಲೂ ಬ್ರೇಕ್ ಇರಬಾರ್ದು. ದೊಡ್ಡ ಶೀಟ್ ಅದು ಮಿಸ್ಟೇಕ್ ಮಾಡ್ತಾ ಇದ್ದಿ. ಯಾವಾಗಲೂ ಇನ್ನೊಂದು ಹೇಳ್ತೇನೆ, ಪೆನ್ಸಿಲನ್ನು ಹಿಡ್ಕೊಳ್ಳೋ ಮೆಥಡ್. ಹೇಗೆ ಹಿಡ್ಕೊಳ್ತೀರಿ ನೀವು ಪೆನ್ಸಿಲ್? ಹಾಗೆ ಹಿಡ್ಕೊಳ್ತೀರಿ. ಈ ಬೆರಳು ಯಾವುದಕ್ಕೆ ಯೂಸ್ ಆಗ್ತದೆ? ಸ್ಕೇಲ್ ಯೂಸ್ ಮಾಡಲಿಕ್ಕಿಲ್ಲ. ಸ್ಕೇಲ್ ಯೂಸ್ ಮಾಡದೆ ಮಾಡಬೇಕು. ಫ್ರೀ ಹ್ಯಾಂಡ್, ಯಾವಾಗಲೂ ಬೇಕಾದ ಫ್ರೀ ಹ್ಯಾಂಡ್ ಡ್ರಾಯಿಂಗ್. ಈ ಬೆರಳನ್ನು ನೀವು ಯಾವುದಕ್ಕೆ ಯೂಸ್ ಮಾಡ್ತೀರಿ? ಬೇರೆ ಅಲ್ಲ. ಡ್ರಾಯಿಂಗ್ ಬುಕ್ಕಿಗೆ ಈ ಪೆನ್ಸ್ ಇದು ಜಸ್ಟ್ ತಾಗಿರಬೇಕು. ಈ ಪಾಯಿಂಟ್ ಡ್ರಾಯಿಂಗ್ ಬುಕ್ಕಿಗೆ ತಾಗಿರಬೇಕು. ಬೇರೆ ಯಾವ ಪಾರ್ಟ್ಸ್ ಸಹ ಡ್ರಾಯಿಂಗ್ ಬುಕ್ಕಿಗೆ ತಾಗಬಾರ್ದು. ಪೆನ್ಸಿಲ್ ಹಿಡ್ಕೊಳ್ಳುವಾಗ ಇದು ಯಾವುದೇ ಪೊಸಿಷನ್ ನಿಮಗೆ ತಾಗ್ಲಿಕ್ಕಿಲ್ಲ. ಡ್ರಾಯಿಂಗ್ ಬುಕ್ಕಿಗೆ ಖಾಲಿ ಪಾಯಿಂಟ್ ಮಾತ್ರ ತಾಗಿಸಿ. ಪೆನ್ಸಿಲ್ನ ಪಾಯಿಂಟ್, ಇದರ ಪಾಯಿಂಟ್. ಹಾಂ, ಅದೇ ಗ್ರಿಪ್ಪಲ್ಲಿ ಸ್ಟ್ರೈಟ್ ಎಳೀರಿ. ಕಂಟಿನ್ಯೂ ಹೋಗ್ತದ? ಹಾಂ, ಇದನ್ನಿಟ್ಟು ಮಾಡಿ, ಅದನ್ನಿಟ್ಟು ಪೆನ್ಸಿಲ್ ಇಟ್ಟು ಮಾಡಿ. ಮೂವ್ ಆಗ್ತದಾ? ಇಲ್ಲಲ್ಲ. ಯಾವಾಗಲೂ ಅಷ್ಟೇ, ಪೆನ್ಸಿಲ್ ಹಿಡ್ಕೊಂಡು ಡ್ರಾಯಿಂಗ್ ಬುಕ್ಕಿಗೆ ಈ ಪೊಸಿಷನ್ ಯಾವುದನ್ನು ತಾಗಿಸಬಾರ್ದು. ಯಾವುದೇ ಇದಕ್ಕಾಗಲಿ ಈ ಪೊಸಿಷನ್ ತಾಗಿಸಿದ ಕೂಡಲೇ ಕೈ ಹ್ಯಾಂಡ್ ಮೂವ್ ಆಗೋದಿಲ್ಲ. ವಾಪಸ್ಸು ಕಟ್ ಮಾಡಿಕೊಂಡು ಹೋಗ್ಬೇಕು. ಈ ಪಾಯಿಂಟಲ್ಲಿ ನೀವು ಪೆನ್ಸಿಲ್ ಇಟ್ಕೊಂಡು ಎಳೆದುಕೊಂಡು ಹೋಗಿ ಸ್ಟ್ರೈಟ್ ಬಂದೇ ಬರ್ತದೆ. ಇದು ಪೆನ್ಸಿಲ್ ಹಿಡ್ಕೊಳ್ಳೋ ರೀತಿ. ಸ್ಟಾರ್ಟ್ ಬೇಸಿಕ್ ನಿಮಗೆ ಬೇಕಾದ್ದು ಈ ಪಾಯಿಂಟ್ ತಾಗಿಕೊಂಡು ಸ್ಟ್ರೈಟ್, ಸ್ಟಾರ್ಟಿಂಗಿಂದ ಎಂಡ್. ಹಾಂ, ಇಲ್ಲಿಂದ ಇಲ್ಲಿಗೆ. ಫಸ್ಟ್ ಆಯ್ತಾ? ಆಗ್ತದಲ್ಲ? ಈಗಿಟ್ಟು ಮಾಡು. ಮೂವ್ ಆಗ್ತದ? ಇಲ್ಲಲ್ಲ? ಹಾಂ, ಅದಕ್ಕೆ ಹೇಳೋದು. ಇದು ಪೆನ್ಸಿಲ್ ಇಟ್ಕೊಳ್ಳೋ ಫಸ್ಟ್ ಸ್ಟೆಪ್ಸ್.
ಯಾವುದೇ ಇದಿರಲಿ ಡ್ರಾಯಿಂಗಿಗೆ ಈ ಪೊಸಿಷನನ್ನು ಯಾವಾಗಲೂ ತಾಗಿಸ್ಬೇಡಿ. ಡ್ರಾಯಿಂಗ್ ಬುಕ್ಕಿಗೆ ಇದನ್ನು ತಾಗಿಸ್ಲೇಬಾರ್ದು. ಹ್ಯಾಂಡ್ ಮೂವ್ ಆಗೋದಿಲ್ಲ, ಫ್ರೀ ಹ್ಯಾಂಡ್ ಆಗೋದಿಲ್ಲ, ಎಲ್ಲ ಕಟ್ 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 ಆಗಿಕೊಂಡು ಹೋಗ್ತದೆ ಅದು. ಇದನ್ನೇ ನೀವು ಇದನ್ನು ಇಟ್ಟುಕೊಂಡು ಹೋದ್ರೆ ಇದು ರೈಟ್ ಹ್ಯಾಂಡ್ ಬಂದರೆ ಇದು ಮೂವ್ ಆಗ್ತದೆ, ಮೂವ್ ಆಗ್ತದೆ. ಯಾವತ್ತು ಅದು ಮರಿಬಾರದು, ಆಗ ಸರಿ ಮಾಡ್ಲಿಕ್ಕೆ ಆಗ್ತದೆ. ಮಿಸ್ಟೇಕ್ಸ್ ನಿಮಗೆ ಗೊತ್ತಿಲ್ಲ ಆದರೆ ವಾಪಸ್ ನೀವು ಮಿಸ್ಟೇಕ್ ಮಾಡಿದರೆ ವಾಪಸ್ ಮಿಸ್ಟೇಕೇ ಮಾಡೋದು. ಯಾವ ತಪ್ಪಲ್ಲಿ ಇರ್ತದೆ ಅದು ಅಲ್ಲೇ ಇರಲಿ, ಇನ್ನೂ ಸರಿ ಮಾಡಲಿಕ್ಕೆ ನೋಡಿ. ಲೈಫಲ್ಲೂ ಅಷ್ಟೇ, ಡ್ರಾಯಿಂಗಲ್ಲೂ ಅಷ್ಟೇ. ಮಿಸ್ಟೇಕ್ಸ್ ನಿಮ್ಮ ಎದುರು ಇರಲಿ, ಅದನ್ನು ನೋಡಿಕೊಂಡು ಸರಿ ಲೈನ್ ಸಿಗಲಿ. ಓಕೆ, ಅದಾಯ್ತಾ? ಇದು ಒಂದು ನೀವು ಕಂಟಿನ್ಯೂ ಮನೇಲಿದ್ದು ಡೈಲಿ ಪ್ರಾಕ್ಟೀಸಿಗೆ ಇದು ಕಂಟಿನ್ಯೂ ಡೈಲಿ ನೀವು ಮಾಡಿ, ಡೈಲಿ ಮಾಡ್ತಾ ಇರಿ. ಒಂದು ಪೇಜ್ ಫುಲ್ ಮಾಡಿ, ಅದರಲ್ಲಿ ಹತ್ರ ಒಂದು ಲೈನಿಗೆ ಇನ್ನೊಂದು ಲೈನ್ ಟಚ್ ಆಗಬಾರ್ದು, ಅಷ್ಟು ಇದರಲ್ಲಿ ಎಲ್ಲವನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಇದು ನಿಮ್ಮ ಫುಲ್ ಜೀವಕ್ಕೂ ಕೈಗೂ, ಇದು ನಿಮ್ಮ ಮೆಂಟಲ್ ಇದಕ್ಕೂ ನಿಮಗೆ ಟೋಟಲ್ ಸಪೋರ್ಟ್ ಆಗಿರ್ತದೆ ಇದು. ಆಯ್ತಾ? ನೆಕ್ಸ್ಟ್ ಇದು ನೀವು ಮನೆಗೆ ಈಗ ಬೇಸಿಕ್ಸ್ ಹೇಳಿಕೊಡ್ತಾ ಇದ್ದೇನೆ ನಾನು. ನೆಕ್ಸ್ಟ್ ಒಂದು ರೌಂಡ್ ಮಾಡಲಿಕ್ಕೆ, ಒಂದು ರೌಂಡು ಒಂದು ಕಾರ್ನರಲ್ಲಿ ಮಾಡಿ. ರೌಂಡ್ ಕ್ಲೀನ್ ರೌಂಡ್ ಆಗಿರಬೇಕು, ಬೇರೆ ಬೇರೆ ಶೇಪ್ ಎಲ್ಲ ರೌಂಡು. ಆದಷ್ಟು ಒಂದು ರೂಪಾಯಿ ಕಾಯಿನ್ನ ಸೈಜಲ್ಲಿ ಇರಲಿ. ನೆಕ್ಸ್ಟ್ ಪೇಜ್ ಡ್ರಾಯಿಂಗ್ ಇಲ್ಲಿ ಮಾಡ್ತೀರಲ್ಲ, ಡ್ರಾಯಿಂಗ್ ಮಾಡಿ ಒಂದು ಪೇಜಿಗೆ ಮಾಡಿದ ಕೂಡಲೇ ಇದರ ಬ್ಯಾಕಲ್ಲಿ ಯಾವತ್ತೂ ಇನ್ನೊಂದು ಡ್ರಾಯಿಂಗ್ ಮಾಡಬೇಡಿ. ಇದು ಮಾಡಿದ ನಂತರ ನೆಕ್ಸ್ಟ್ ಪೇಜಿನ ಈ ಪೇಜಲ್ಲಿ ಮಾತ್ರ ಮಾಡಿ, ಇಲ್ಲಿ ಮಾಡಬೇಡಿ. ಯಾಕೆ ಹೇಳಿ? ಇಲ್ಲಿ ಮಾಡಿದ ಕಾರ್ಬನ್ ಇಲ್ಲಿಗೆ ಅಂಟುತ್ತದೆ, ಬುಕ್ಕು ಹಾಳಾಗ್ತದೆ, ನೀಟ್ ಇರೋದಿಲ್ಲ, ಎಲ್ಲ ಕಪ್ಪು ಕಪ್ಪಾಗಿ ಇದಾಗಿರ್ತದೆ. ಓಕೆ, ಹಾಗಿರುವಾಗ ನೆಕ್ಸ್ಟ್ ಪೇಜ್ ಈ ಕಾರ್ನರಲ್ಲಿ ಮಾಡಿ. 1 ರೂಪಾಯಿ ಕಾಯಿನ್ನ ಸೈಜಲ್ಲಿ ಎಲ್ಲ ಒಂದು ಟಚ್ ಆಗಿರಬೇಕು. ಒಂದು ಮಾಡಲಿಕ್ಕೆ ಹೇಳಿದ್ದು ಒಂದೇ ಒಂದು, 4 ಮಾಡಲಿಕ್ಕೆ ಹೇಳಿಲ್ಲ. ಒಂದು ಕಾರ್ನರಲ್ಲಿ ಒಂದು ಮಾಡಲಿಕ್ಕೆ ಹೇಳಿದ್ದು. ಆಯ್ತಾ? ಅದರಲ್ಲಿ ವ್ಯತ್ಯಾಸ ಇರಬಾರ್ದು. ನಿಮ್ಮ ಫಸ್ಟ್ನ ರೌಂಡ್ ಸರಿಯಾಗಿದೆ, ಸೆಕೆಂಡ್ನ ರೌಂಡ್ ಸರಿಯಾಗಿದೆ ನೋಡಿ. ಮಿಸ್ಟೇಕ್ಸಿಗೆ ಹಾಗೆ ಹಾಕ್ಲಿಕ್ಕಿಲ್ಲ. ಇದನ್ನು ಕಂಟಿನ್ಯೂ. ಇದರ ನೆಕ್ಸ್ಟ್ ಇದು ಇಲ್ಲೊಂದು ರೌಂಡ್ ಆಗಿದ್ರೆ ಇಲ್ಲಿ ಇನ್ನೊಂದು, ಹೀಗೆ. ಅಲ್ಲಿ ಸಣ್ಣದಾಯ್ತು, ಇದು ಸಣ್ಣದಾಯ್ತಲ್ಲ, ರಬ್ ಮಾಡಲಿಕ್ಕಿಲ್ಲ. ನಾನು ಹಾಗಂದು ಹೇಳ್ತಿದ್ದೇನೆ, ನೆನಪಿಟ್ಟುಕೊಳ್ಳಿ. ಮಿಸ್ಟೇಕ್ಸ್ ನಿಮಗೆ ಗೊತ್ತಿರಬೇಕು. ಹಾಗಿರುವಾಗ ಅದನ್ನು ರಬ್ ಮಾಡಬೇಡಿ. ಫಸ್ಟಿಗೆ ಒಂದು ರೌಂಡ್ ಮಾಡಿದನ್ನ ಸೈಡಲ್ಲಿ ಇನ್ನೊಂದು ರೌಂಡ್ ಮಾಡಿ. ಇದ್ರ ಹತ್ರ ಅಲ್ಲ, ತಾಗಿ ಅಲ್ಲ. ನೆಕ್ಸ್ಟ್ ಸೇಮ್ ಸೈಜ್. ಹಾಗೆ ಎಳಿಲಿಕ್ಕಿಲ್ಲ, ಕಟ್ ಮಾಡಲಿಕ್ಕಿಲ್ಲ. ನಾನು ಹಾಗಂದು ಹೇಳ್ತಾ ಇದ್ದೇನೆ. ಒಂದು ಸರ್ತಿ ರೌಂಡ್ ಸ್ಟಾರ್ಟ್ ಮಾಡಿದೆ, ಎಂಡ್ ಹಾಗೆ, ಆಗ ಮಾಡಿದ ಹಾಗೆ ರೌಂಡು ಮಾಡಬೇಕು. ಇದು ನೆನ್ಪಿಟ್ಕೊಳ್ಳಿ. ಹ್ಯಾಂಡ್ ಮೂವ್ಮೆಂಟಿಗೆ ಬರೋದಿಲ್ಲ. ಒಂದು ಚಕ್ರ ಮಾಡು ನೋಡು. ಒಂದು ಬಸ್ಸಿದು ಟೈರ್, ಸೈಕಲ್ ಟೈರ್ ಯಾವ್ದಾರು ಮಾಡು.
ರೌಂಡ್ ಮಾಡ್ಲಿಕ್ಕೆ ಹೇಳಿದ್ರೆ ಗೊತ್ತಿರೋದಿಲ್ಲ, ಚಕ್ರ ಮಾಡ್ಲಿಕ್ಕೆ ಹೇಳಿದ್ರೆ ಗೊತ್ತುಂಟು ಅಲ್ಲ. ಯಾವಾಗಲೂ ಮಕ್ಕಳಿಗೆ ಇರುವ ವಿಶೇಷ ಅದೇ, ಮಕ್ಕಳು ಯಾವತ್ತು ಬಸ್ ಮಾಡ್ತೀನಿ, ಬೈಕ್ ಮಾಡ್ತೀನಿ ಎಲ್ಲವನ್ನೂ ಹೇಳ್ತಾರೆ, ಆದರೆ ಅವ್ರಿಗೆ ರೌಂಡ್ ಮಾಡ್ಲಿಕ್ಕೆ ಹೇಳಿದ್ರೆ ಮಾಡೋದಿಲ್ಲ, ಮಿಸ್ಟೇಕ್ಸ್ ಇರ್ತದೆ, ಅದು ಆಗೋದೇ ಇಲ್ಲ. ಯಾಕಂದರೆ ಅವ್ರಿಗೆ ವಿಷಯ ಕೊಟ್ಟರೆ ಮಾತ್ರ ಮಾಡೋದಲ್ಲದೆ ಬೇಸಿಕ್ಸ್ ನೀವು ಮಾಡಿಕೊಡಿ, ನಿಮಗೆ ಲೈಫ್ ಟೈಮಿಗೆ ಅದು ಆಗ್ತದೆ. ಇದು ಎಲ್ರಿಗೂ ನಿಮಗೆ ವಿಷಯ ಬೇಡ, ಬೇಸಿಕ್ಸ್ ತಗೊಳ್ಳಿ. ಆ ಬೇಸಿಕ್ ತಗೊಂಡ್ರೆ ಬಸ್ಸು ಮಾಡ್ಬೋದು, ಎಂಥದ್ದು ಮಾಡ್ಬೋದು. ಓಕೆ, ಈ ರೌಂಡ್ ಮತ್ತು ಲೈನ್ ಇದು ಯಾವತ್ತೂ ನಿಮಗೆ ಇಂಪಾರ್ಟೆಂಟ್, ಇದನ್ನು ಲೈಫ್ ಟೈಮಿಗೆ ಯೂಸ್ ಮಾಡ್ಬೋದು. ಓಕೆ, ಇದರಲ್ಲಿ ಯಾವುದೆಲ್ಲ ಆರ್ಟ್ ಮಾಡ್ಬೋದು ಅಂತೇಳಿ, ಇದು ರೌಂಡ್. ಇನ್ನು ನೆಕ್ಸ್ಟ್ ಓವಲ್. ನಾನು ಹೇಳ್ದಾಗೆ ಕಂಟಿನ್ಯೂ ಹೋಗಿ ಅಲ್ಲಿಗೆ ಬರಬೇಕು. ಎಲ್ಲವೂ ಒಂದೇ ಲೆಕ್ಕ ಇರಬೇಕು. ಇದನ್ನು ಹೇಳುದು ಕಾಪಿ ಮಾಡೋದು ಅಂತೇಳಿ. ಇದು ಕ್ಲಾಸ್ ಎಲ್ರಿಗೂ, ಮಕ್ಕಳಿಗೆ ಮಾತಾಡಿಲ್ಲ, ಎಲ್ರಿಗೂ ಮಕ್ಕಳಿಗೆ ಹೇಳ್ಕೊಡ್ಬೋದು. ಆಚೀಚೆ ಮಕ್ಕಳಿಗಿದ್ರು ಸಹ ಹೇಳಿಕೊಡಿ, ತೊಂದರೆ ಇಲ್ಲ. ಎಲ್ಲ ಸೇರ್ಬೋದು. ಮಕ್ಕಳ ಪೇರೆಂಟ್ಸ್ ಅಲ್ಲದಿದ್ರು ಸಹ ವಾಪಸ್ ಹೇಳಿಕೊಡ್ಬೋದು ಮಕ್ಕಳಿಗೆ. ಮಕ್ಕಳಿಗೂ ಪೇರೆಂಟ್ಸ್ಗೂ ಇಬ್ಬರಿಗೂ ಈಸಿ ಆಗ್ತದೆ ಇದು. ಮನೆಯಲ್ಲಿ ನಿಮಗೂ ಕಲಿಬೋದು, ಮಕ್ಕಳಿಗೂ ಕಲಿಸಿದಾಗೆ ಆಗ್ತದೆ. ಇದು ನೀವು ನಾಳೆ ನೀವು ಅವಳಿಗೆ ಹೇಳಿಕೊಡ್ಬೇಕು. ಇದು ಒಂದು ಸರಿ ಬರುವವರೆಗೆ ನೀವು ಮಾಡಿಸ್ಬೇಕು. ಇದು ಮಿಸ್ಟೇಕ್ಸ್ ಆದರೂ ನೆಕ್ಸ್ಟ್ ಅದು ಸರಿ ಬರುವವರೆಗೆ ಒಂದೇ ಲೆಕ್ಕ ಬರುವಾಗ ನಾನು ಅದಕ್ಕೆ ಹೇಳಿದ್ದು, ಇಲ್ಲಿ ಒಂದು ಮಾಡಿದರೆ ನೆಕ್ಸ್ಟ್ ಇದನ್ನು 10 ಕಂಟಿನ್ಯೂ ಮಾಡಿ, 10 ಒಂದೇ ಲೆಕ್ಕ ಬರಬೇಕು. ಅದು ಬರಲಿಲ್ಲ ನೆಕ್ಸ್ಟ್ ಅದನ್ನೇ ರಿಪೀಟ್, ಅದು ಬರಲಿಲ್ಲ ನೆಕ್ಸ್ಟ್ ಅದನ್ನು ರಿಪೀಟ್. ಯಾವಾಗ ಸರಿ ಬರ್ತದೆ ಅಷ್ಟವರೆಗೆ ಅದೇ ರಿಪೀಟ್. ನೆಕ್ಸ್ಟ್ ಡ್ರಾಯಿಂಗಿಗೆ ಹೋಗಲೇಬೇಡಿ ಯಾವತ್ತಿಗೂ. ಇದು 10 ಇಲ್ಲಿ ಕಂಟಿನ್ಯೂ ಇದೆ, ಅದೇ ಲೈನಲ್ಲಿ ಇರಬೇಕು. ನೆಕ್ಸ್ಟ್ ಇದು ಯಾವ ಲೈನಲ್ಲಿ ಉಂಟು ಅದೇ ಲೈನಲ್ಲಿ. ಹಾಗೆ ಒಂದು ಪೇಜ್ ಕಂಪ್ಲೀಟ್ ಮಾಡಿಸಿ, ಅದು ಮಾಡಿಸಿ ನೆಕ್ಸ್ಟ್ ಇದರಲ್ಲಿ ವಾಪಸ್ ಅದನ್ನೇ ಮಾಡಿಸಿ, ಸರಿ ಬರುವವರೆಗೆ ಅದನ್ನೇ ಮಾಡಿಸಿ. ಇದು ಮಿಸ್ಟೇಕ್ಸ್. ಈ ಲೈನ್ ವಾಪಸ್ ಕಂಟಿನ್ಯೂ ಹೋಗಬಾರ್ದು. ನೋಡು, ಇದು ಸ್ಲೋ ಮಾಡು, ರೌಂಡ್. ಇದು ನೆಕ್ಸ್ಟ್ ಮಾಡುವಾಗ ವಾಪಸ್ ಸೇಮ್ ರೌಂಡ್. ಇದು ಒಂದೇ ಲೆಕ್ಕ ಸೇರಿ. ಇದು ಮೇಲೆ ಕೆಳಗೆ ಮಾಡ್ಲಿಕ್ಕೆ ಹೋಗ್ಬೋದು, ಅದು ಈಗ ಕಂಟಿನ್ಯೂ ಹೀಗೆ ಹೋಗ್ತದೆ. ಅದು ನೋಡಿಕೊಳ್ಳಿ, ಒಂದು ಮಾಡಿದ್ರೆ ಆ ಲೈನ್ನಲ್ಲಿ ಹೋಗಬೇಕು, ಟೋಟಲ್ ಒಂದೇ ಲೈನಲ್ಲಿ ಹೋಗ್ಲಿ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಇಂದ ಎಂಡಿಗೆ ದೊಡ್ಡದ್ರಿಂದ ಸಣ್ಣದಾಗ್ತಾ ಬರ್ತಾ ಉಂಟು. ನಾನು ಹೇಳಿದ್ದು ಅಷ್ಟೇ, ಮಕ್ಕಳು ಕೇಳುದಿಲ್ಲ ಅಂತ ಹೇಳಿದ್ರೆ ಇದು, ಮಕ್ಕಳು ಹೇಳಿದನ್ನು ಕೇಳುದಿಲ್ಲ ಅಂತ ಹೇಳಿದ್ರೆ ಇದು. ಯಾಕಂದ್ರೆ ಮಕ್ಕಳು ಹೇಳಿದ ಕೇಳಿದ್ರೆ ಅವರದ್ದು ಒಂದೇ ಲೆಕ್ಕ ಬರ್ತದೆ. ಯಾವಾಗಲೂ ಇದು ಮಿಸ್ಟೇಕ್ಸ್ ಆಗ್ಬಾರ್ದು, ಗೊತ್ತಾಯ್ತಾ? 1 by 1 ಇದ್ರು ಸಹ ಅದು ಒಂದೇ ಸೈಜ್, ಎಲ್ಲವೂ ಒಂದೇ ಸೈಜ್ ಇರಬೇಕು, ಗೊತ್ತಾಯ್ತಾ? ನೀನು ಮಾಡಿದ ಮಿಸ್ಟೇಕ್ಸ್ ಅಂತ ಗೊತ್ತುಂಟು, ಆದ್ರೆ ನೀನು ಮಾಡಿದ್ದಿ, ಕಂಟಿನ್ಯೂ ಮಾಡ್ಲಿಕ್ಕಿಲ್ಲ. ಈ ಮಿಸ್ಟೇಕ್ಸ್ ಯಾವತ್ತೂ ಆಗಬಾರ್ದು. ಯಾರು ಅರ್ಜೆಂಟ್ ಮಾಡಬೇಡ, ಈಗಲೇ ಆಗಿ ಹೋಗ್ಲಿಕ್ಕೆ ಏನಿಲ್ಲ, ನಾಳೆ ಮಾಡಿದ್ರು ಆಗ್ತದೆ.
ಅದು ಮಾಡಾಗ ಮಾತ್ರ ಸರಿ ಮಾಡಬೇಕು. ಈಗಲೇ ಆಗ್ಬೇಕು ಅಂತೇಳಿ ಅರ್ಜೆಂಟ್ ಏನಿಲ್ಲ, ಮಾಡುವಾಗ ಮಾತ್ರ ಪರ್ಫೆಕ್ಟ್ ಮಾಡಿ ಅಷ್ಟೇ. ಪರ್ಫೆಕ್ಟ್ ಉಂಟು, ಆದ್ರೆ ಅದರಲ್ಲಿ ಮಿಸ್ಟೇಕ್ಸ್ ನಿಮಗೆ ಅದು ಗೊತ್ತಾಗ್ತದಲ್ಲ ಈಗ. ನಿಮ್ಮ ಮಿಸ್ಟೇಕ್ಸ್ ನಿಮಗೆ ಗೊತ್ತಾಗಬೇಕು. ಆಗ ನೆಕ್ಸ್ಟ್ಗೆ ಈಗ ಸ್ಟಾರ್ಟಿಂಗ್ ಕೊಕ್ಕು, ಕೊಕ್ಕಿನ ಕರೆಕ್ಟ್ ಫ್ರಂಟ್ ಅಲ್ಲಿ ಕಾಣಿರ್ತದೆ. ಈ 2 ರೌಂಡ್ ಅನ್ನು ಎಷ್ಟು ಹೀಗೆ ಜಾಯಿಂಟ್ ಮಾಡಿ ಆಫ್ ಆಯ್ತಾ. ನೆಕ್ಸ್ಟ್ ಫ್ಲೈಯಿಂಗ್ ಬಾಡಿಗೆ ರೆಕ್ಕೆ ಹೀಗೆ ಇರ್ತದೆ. ಆ ಕಡೆದು ಓಕೆ. ನೆಕ್ಸ್ಟ್ ಇದಕ್ಕೆ ಬಾಲ ಇರ್ತದೆ, ಹಾರುವಾಗ ಪಕ್ಷದ ಅಗಲಾಗಿರ್ತದೆ. ನೆಕ್ಸ್ಟ್ ಇದರ ಲೆಕ್ಕಿರ್ತದೆ, ಫೋಲ್ಡ್ ಆಗಿರ್ತದೆ. ಇದರ ಮಿಡ್ಲ್ ಫಸ್ಟ್ ಮಾಡಿದ ರೌಂಡ್ ತೆಗೆದ್ರೆ ಈ ಕಾಲಿ ಈ ರೌಂಡ್ ಅನ್ನು ಮಾತ್ರ ಇಟ್ಟರೆ ನಿಮಗೆ ಈ ಬರ್ಡ್ ಸಿಗ್ತದೆ. ಫಸ್ಟ್ ಇಟ್ಸ್ ಬೇಸಿಕ್ಸ್ 2 ಓವರ್ ಮತ್ತೆ ರೌಂಡ್ ಯೂಸ್ ಮಾಡಿದಿರಲ್ಲ, ಅದನ್ನು ಜಸ್ಟ್ ರಬ್ ಮಾಡಿದ್ರೆ ನಿಮಗೆ ಟೋಟಲ್ ಈ ಬರ್ಡ್ ಸಿಗ್ತದೆ. ಇದೇ ಇದರಲ್ಲಿ ಬೇರೆ ಯಾವ ಮಾಡಬೇಕು, ಇದೇ ಇದೆ ತಗೊಂಡು ನಾನೀಗ ಒಂದು ಕ್ಯಾಟ್ ಮಾಡ್ತೇನೆ. ಆಯ್ತಾ? ಈಜಿಪ್ಟಲ್ಲ ಸೇಮ್ ರೌಂಡಲ್ಲಿ ಯಾವುದನ್ನು ಮಾಡಬಹುದು. ಇನ್ನು ನೆಕ್ಸ್ಟ್ ಯಾವ್ದು ಬೇಕು, ಹೀಗೆ ಅಡ್ಡಕ್ಕೆ ಮಾಡ್ತೇನೆ. ಹೀಗೆ ಮಾಡಿದ್ರೆ ಇದರಲ್ಲಿ ಹೌದಾ ಟಾಟಸ್ ಮಾಡಿದ್ರೆ ಟಾಟಸ್ ಅದರಲ್ಲಿ ಅಷ್ಟು ದೊಡ್ಡದಲ್ಲ ಅಂತ ಸಣ್ಣ ಮಾಡಬೇಕು. ರ್ಯಾಟ್ ಮಾಡಲ ಓಕೆ. ಇದು ಅದೇ ಬೇಸಿಕ್ ಲೆವೆಲ್ ಅಲ್ಲಿ ಮಾಡಿದ್ದು. ಬಾಕಿದು ಡ್ರಾಯಿಂಗ್ಸ್. ನೀವು ಶೇಪ್ಸ್ ಅನ್ನು ಅಡ್ಡ ತಗೊಳ್ಳಿ, ಉದ್ದ ತಗೊಳ್ಳಿ, ಹೇಗೆ ತಗೊಳ್ಳಿ. ರ್ಯಾಕ್ ಮಾಡುವಾಗ ಇದೇ ರೌಂಡ್ ಹೀಗೆ ಇತ್ತು, ಕ್ಯಾಟ್ ಮಾಡುವಾಗ ಸೇಮ್ ಪೊಸಿಷನ್, ರೌಂಡ್ ಮಾಡುವಾಗ ಇದು ಸೇಮ್ ಪೊಸಿಷನ್. ಸಿಂಪಲ್ ಮೆಥಡ್, ತುಂಬಾ ಟೆನ್ಷನ್ ಮಾಡ್ಲಿಕ್ಕೆ ಏನಿಲ್ಲ. ಬೇಸಿಕ್ಸ್ ಈ 2 ರೌಂಡ್ ಇರುವುದು, ಅದನ್ನು ನೀವು ಯಾವತ್ತೂ ಮಾಡಿಕೊಂಡಿದ್ರೆ ನಿಮ್ಗೆ ಯಾವ ಡ್ರಾಯಿಂಗ್ಸ್ ಮಾಡ್ಲಿಕ್ಕೆ ಆಗ್ತದೆ. ಹೀಗೆಲ್ಲ ಪ್ರತಿಯೊಬ್ಬರಲ್ಲೂ ಈ ಚಿತ್ರಕಲೆ ಇರ್ತದೆ. ಅದನ್ನು ನಿಮಗೆ ಬೇಕಾದಾಗಿ ಯೂಸ್ ಮಾಡ್ತೀರಿ ಅಷ್ಟೇ. ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ, ಅದು ಡೈಲಿ ನೀವು ಯೂಸ್ ಮಾಡ್ತೀರಿ, ಇಂಟ್ರೆಸ್ಟ್ ಇಲ್ಲ. ಇದನ್ನು ಕಂಟಿನ್ಯೂ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವ ಡ್ರಾಯಿಂಗ್ಸ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ನೀವು ಮಾಡಿದ ಮಕ್ಕಳೆಲ್ಲ ಬರ್ತದೆ. ಇದು ಸ್ಟ್ರೈಟ್ ಆರ್ಚ್ ರೀಸನ್. ಇದು ಒಬ್ಬರಿಗೆ ಮನೆಯಲ್ಲಿ ಯೂಸ್ ಆಗ್ತದೆ, ರಂಗೋಲಿ ಮಾಡುವಾಗ ಇದು ಯೂಸ್ ಆಗ್ತದೆ, ಮೆಹಂದಿ ಹಾಕುವಾಗ ಯೂಸ್ ಆಗ್ತದೆ, ಎಲ್ಲದಕ್ಕೆ ಯೂಸ್ ಆಗ್ತದೆ. ನೀವು ಮಾಡುವ ಮೆಥಡ್ ಬೇರೆ ಬೇರೆ ಇರ್ತದೆ. ಇದರಲ್ಲಿ ನೀವು ರಂಗೋಲಿ ಹಾಕುವಾಗ ಇದರಲ್ಲಿ ಮಿಡ್ಲಲ್ಲಿ ಮಾಡಿ, ಇದು ಈ ಲೈನ್ಸ್ 2 ಒಂದೇ ಲೈನ್ ಗ್ಯಾಪ್ ಅಲ್ಲಿ ಇರಬಹುದು. ಅದು ನಿಮ್ಮಷ್ಟೇ ಆಗುತ್ತೆ. ಇದನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಹೋದ್ರೆ ಈ ಗ್ಯಾಪ್ ಸ್ಟ್ರೈಟ್ ಲೈನ್ ವಾಪಸ್ ಒಂದು ಗ್ಯಾಪ್ ಹೀಗೆ ಇಟ್ಟರೆ ಇದು ಸ್ಟ್ರೈಟ್ ಇಷ್ಟೇ ಗ್ಯಾಪ್ ಅಲ್ಲಿ ಬಂದ್ರೆ ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ ಯಾವ ಡ್ರಾಯಿಂಗ್ ಮಾಡಬೇಕು ಆಗ್ತದೆ. ಸಣ್ಣ ಗ್ಯಾಪ್
ಏನಾದರೂ ಕ್ವಶನ್ ಅಲ್ಲ? ಯಾರಿಗೇನಾದ್ರು ಕೇಳಿದ್ರೆ ಕೇಳಿ. ಓಕೆ, ನೆಕ್ಸ್ಟ್ ಜಸ್ಟ್ ನಿಮಗೆ ಫ್ಯೂಚರ್ ಅಲ್ಲಿ ಬೇಕಾ ಇದು ಸಾಯಿಲ್ ಫೋರ್ಸ್ ಅದರಲ್ಲಿ ಹಣೆಯಿಂದ ಇದು ಒಂದು ಪಾಲು, ಎರಡನೇ ಪಾಲು ಮೂಗು. ಇದು ಅವರವರ ಮುಖದ ಸೈಜಿಗೆ ತಕ್ಕ ಇರ್ತದೆ. ಒಬ್ಬರ ಮುಖ ಒಂದು ಹಸ್ತದಷ್ಟು ಇರ್ತದೆ. ಹಣೆಯವರೆಗೆ ಒಂದು ಹಸ್ತ, ಅವರವರ ಮುಖಭಾವಕ್ಕೆ ಸಂಬಂಧಿಸಿದಂತೆ ಅವರ ಕೈ ಇರ್ತದೆ. ನಿಮ್ಮ ಲೆಕ್ಕಾಚಾರ ನೀವು ಯಾವುದೇ ಚಿತ್ರ ಮಾಡಿದಾದ್ರೂ ಸಹ ಈ ಒಂದು ಭಾಗದ್ದು 3 ಪಾಲು ಬೀರ್ತದೆ. ಇದರಲ್ಲಿ ಹಣೆದು, ನೆಕ್ಸ್ಟ್ ಮೂಗು, ಹುಬ್ಬಿನ ಭಾಗದಲ್ಲಿ ಕಿವಿ ಬರ್ತದೆ. ನೆಕ್ಸ್ಟ್ ನೆಗಡದಾದ್ರೆ ಹೀಗೆ ಸ್ಮೈಲ್ ಮಾಡೋದಾದ್ರೂ ಸಹ ಅಷ್ಟೇ. ಇದು ಸ್ಮೈಲ್ ಆಗ್ತದೆ, ಇದು ಬೇಜಾರು. ಒಂದು ಮುಖದಲ್ಲಿ ಲಿಪ್ಸ್ ಮಾಡೋದಾದ್ರೆ ಇದು ಸ್ಮೈಲಿ ಲಿಪ್ಸ್, ಇದು ಬೇಜಾರ ಲಿಪ್ಸ್. ಸಿಂಪಲ್ ಫೀಲಿಂಗ್ಸ್ ಅನ್ನು ಕೋಪ ಬಂದ್ರೆ ಹೇಗಿರ್ತದೆ? ಕೋಪ ಬಂದ್ರೆ ಸ್ಟ್ರೈಟ್ ಇದ್ದು ಇಲ್ಲಿ ರಿಂಕಲ್ಸ್ ಇರ್ತದೆ. ಮೂಗು ಇದು ಕೋಪದಲ್ಲಿರುವಾಗ ಅಥವಾ ಓಪನ್ ಆಗಿ ಹಲ್ಲು ತೋರಿಸ್ಬೋದು, ಉಗ್ರ ತೋರಿಸೋದು ಜಸ್ಟ್ ಇಷ್ಟಲ್ಲೇ. ಇದು ಮುಖದ್ದು ಎಲ್ಲ ಇದು ನೋಟ್ ಮಾಡಿ. ಯಾವುದೇ ಚಿತ್ರದ ಒಂದು ಪಾಲು ಮುಖ ತಗೊಂಡ್ರೆ 9 ಪಾಲು ಇಟ್ಟುಕೊಂಡ್ರೆ ಒಂದು ಫಿಗರ್. ಒಂದು ಇದರಲ್ಲಿ ಇಷ್ಟು ಮುಖ ಆದ್ರೆ 1 2 3 4 5 6 7 8 9 ಇಷ್ಟು ಒಂದು ಜೀವನ. ಒಂದು ಮುಖದ ಪಾಲು ಹೀಗಿರ್ತದೆ. ಇಲ್ಲಿ ಮುಖ ಬಂದ್ರೆ ನೆಕ್ಸ್ಟ್ ಚೆಸ್ಟ್, ಹೊಕ್ಕಳು, ಈ ಸೊಂಟ ಭಾಗ, ಇದು ಗಂಟಿಗಿಂತ ಮೇಲೆ ಗೊತ್ತಿರಲಿ. ಯಾವುದು ಚಿತ್ರ ಮಾಡುವಾಗ ಆ ಇದರದ್ದು ಕಾಲು ಗಂಟೆಗಿಂತ ಮೇಲೆ ಇರ್ತದೆ. ಆಗ ಇಷ್ಟು ಒಂದು ಪಾಲು ಗ್ಯಾಪ್ ಇರ್ತದೆ. ಮುಖದ 3.5 ಪಾಲು ಕೈ ಇರ್ತದೆ. ಒಂದು ಮುಖದ 2 ಪಾಲು ಚೆಸ್ಟ್ ಇರ್ತದೆ. ಎಲ್ಲ ಲೆಕ್ಕ ಹಾಕಿಕೊಳ್ಳಿ. 1 2 3 ಸುಲಭದ ಅಳತೆ. ನೀವು ಯಾವ ಚಿತ್ರ ಮಾಡ್ತೀರಿ ಆ ಚಿತ್ರದ ಮುಖದ ಒಂದು ಭಾಗ ಮಾಡಿದ್ರೆ ಆ ಮುಖದ ಪಾಲನ್ನು ನೀವು ತಗೊಳ್ಳಿ. ಚೆಸ್ಟ್ಗೆ 2 ಅದನ್ನು ಇಲ್ಲಿ ಕೈಗೆ ಲೆಕ್ಕ ಹಾಕಿಕೊಳ್ಳಿ. ಮುಖದ್ದು ಎಷ್ಟು ನಿಮ್ಮ ಮುಖವನ್ನು ತಗೊಂಡು ನಿಮ್ಮ ಕೈದು ಇದು ಮಾಡಿದ್ರೆ ನಿಮ್ಮ ಟೋಟಲ್ ಬಾಡಿ ಲೆಂತ್ ಇಷ್ಟು ಮಾಡಿದ್ರೆ ನಿಮ್ಮದು ಬಾಡಿ ಲೆಂತ್, ಈ ಲೆಂತ್ ಸೇರಿ. ಎಲ್ಲಿಯಾದ್ರೂ ಅಂಗ ಓಮ್ ಎಲ್ಲಿಯಾದಿದ್ರೆ ವ್ಯತ್ಯಾಸ ಮಾಡುವುದಲ್ಲದೆ ಬಾಕಿ ಎಲ್ಲ ಇರುವುದು ನಿಮ್ಮ ಇದೇ ಲೆಂತಲ್ಲಿ ಇರುವುದು. ಯಾರು ಬೇಕಾದ್ರೆ ಯಾವುದನ್ನು ಅಳತೆ ಮಾಡಿಕೊಳ್ಳಿ. ನಿಮ್ಮ ಇಡೀ ಫಿಗರ್ ಅಲ್ಲಿ ಇರೋದು ಪಾದವಾಗಿದೆ. ಪಾದ ಮುಖದ ಪಾಲು ಪಾದ ಇರ್ತದೆ. ಅವರವರ ಸೈಜಿಗೆ ಸಂಬಂಧಿಸಿ ಪಾಲಾಗಿರ್ತದೆ ಎಲ್ಲವೂ.
ಗಿಡ್ಡ ಇದ್ರು ಉದ್ದ ಇದ್ರು ಹೇಗಿದ್ರು ಸಹ ಅವರ ಮುಖದ ಇದರಲ್ಲಿ ಪಾಲಲ್ಲಿ ಇರ್ತಾರೆ. ಓಕೆ, ಇದರಲ್ಲಿ ಏನಾದ್ರು ಕನ್ಫ್ಯೂಸ್ ಇದ್ರೆ ಅಥವಾ ಏನಾದ್ರು ಕ್ವಶನ್ ಕೇಳಿದ್ರೆ ಕೇಳಿ. ಯಾರಿಗಂತ ಕೇಳಿಲ್ಲ. ಓಕೆ, ಹೇಗೆ ಮಾಡೋದು ಫಸ್ಟ್ ನೀವು ಅವಳನ್ನು ತುಂಬಾ ಹೊತ್ತಾಗಿ ನಿಲ್ಲಿಸೋದಿಲ್ಲ. ಯಾಕಂದ್ರೆ ಅವಳನ್ನು ಎಷ್ಟು ಕಡಿಮೆ ನಿಮಿಷದಲ್ಲಿ ನೋಡಿ ನಿಮಗೆ ಅವಳನ್ನು ಸ್ಕೆಚ್ ಮಾಡ್ಲಿಕ್ಕಾಗ್ತದೆ, ಅದನ್ನು ಮಾಡ್ಬೇಕಾಗ್ತದೆ. ಅದು ಅವಳ ಭಂಗಿ ಹೇಗೆ ಉಂಟು ಅಂತೇಳಿ ಜಸ್ಟ್ ನಿಮಗೆ ತಿಳ್ಕೊಳ್ಳೋದು. ಇದು ರಫ್ ಅಲ್ಲಿ ಮಾಡುವಂಥದ್ದು. ಇಷ್ಟು ಫಾಸ್ಟ್ ಈ ಸ್ಕೆಚ್ ಮಾಡಿರ್ತದೆ, ಈ ಫೋಸ್ ಮಾಡ್ಲಿಕ್ಕಾಗ್ತದೆ. ಒಂದು ಮಗು ಇದು ರಫ್, ಅವಳು ಒಂದು ಜಸ್ಟ್ 5 ನಿಮಿಷದ ಒಳಗೆ ಇಷ್ಟು ಮಾಡಿದ್ರೆ, ಇನ್ನೂ ಬೇಕಾದ್ರೆ ಅವಳು ಹೋದ್ರು ನೀವು ಈ ಫೋಸ್ ಅನ್ನು ಕಂಪ್ಲೀಟ್ ಡಿಟೇಲ್ ಆಗಿ ಮಾಡಬಹುದು, ಇನ್ನು ಆರಾಮ್ಸೆ ಮಾಡಬಹುದು. ಇದಕ್ಕೆ ಏನೆಲ್ಲ ಅಲಂಕಾರ ಮಾಡ್ಲಿಕ್ಕೆ ಉಂಟು, ಬಳೆ ಹಾಕುದ, ಬಳೆ ಸರಿ ಮಾಡುದು, ಇದನ್ನೆಲ್ಲವೂ ನಿಮಗೆ ಮತ್ತೆ ಮಾಡಬಹುದು. ಇದು ಇಷ್ಟು ಫಾಸ್ಟ್ ಅಲ್ಲಿ ಆ ಒಂದು ಸ್ಕೆಚ್. ಇದಕ್ಕೆ ತುಂಬಾ ಟೈಮ್ ಇಷ್ಟಪಡ್ಲಿಕ್ಕಿಲ್ಲ ಎಂತೆಲ್ಲ, ಆದಷ್ಟು ಬೇಗ ಇದಾಗ್ತದೆ. ಈ ಪಾಲು ನಿಮಗೆ ಡಿಟೇಲ್ ಅಲ್ಲಿ ಸಿಗ್ತದೆ. ಅದು ಕನ್ಫ್ಯೂಷನ್ ಸಹ ಬೇರೆ ಫೋಸ್ ಮಾಡಿದರೆ ಇದನ್ನೇ ಸೇಮ್ ಬೇರೆ ಪೋಸಲ್ಲಿ ಮಾಡೋದು. ಇದರಲ್ಲಿ ಪಾಲು ಸೇಮ್ ಅದೇ ಇರ್ತದೆ. ಒಂಬತ್ತು ಪಾಲು ಇದರಲ್ಲಿ ಇರ್ತದೆ. ಇದು ನಾನು ಯಾವುದೇ ಕ್ಯಾಲ್ಕುಲೇಟ್ ಮಾಡಿದ್ದಾನೆ. ಇದು ಇರುವಂತದೆ 1 2 3 4 5 6 7 8 9. ಇದು ಹೀಗೆ ಬರ್ತದೆ. ಇದು ಇಷ್ಟು ಪ್ರಾಕ್ಟೀಸ್ ಆಗಿರ್ತದೆ ನಿಮಗೆ. ಒಂದು ಚಿತ್ರವನ್ನು ನೋಡಿದ ಕೂಡಲೇ ಇದು ಇಷ್ಟು ಪಾಲು ಉಂಟು ಹೇಳಿ ಅದು ಮೆಥಡ್. ಯಾಕಂದ್ರೆ ಈ ಕೈ ಇಲ್ಲಿಗೆ ಬರುವಾಗ ಗಂಟೆಗಿಂತ ಮೇಲಿಗೆ ಬರ್ತದೆ. ಓಕೆ, ಇದು ಸಿಂಪಲ್, ಎಲ್ಲೋ ಸಿಂಪಲ್. ನೀವು ಸಿಂಪಲ್ ಆಗಿ ತಕೊಳ್ಳಿ, ಚಂದದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಕಷ್ಟ ಉಂಟು ಅಂತೇಳಿ ಯಾವ್ದು ತಕೊಂಡ್ಬೇಡಿ. ಕಷ್ಟ ಅಂತೇಳಿ ಆದ್ರೆ ಎಲ್ಲವೂ ಕಷ್ಟವೇ. ಡೈಲಿದು ಯಾವ್ದೆಲ್ಲ ನಿಮ್ಮ ರೇಖಾದಿದೆಲ್ಲ ಉಂಟು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಈ ಸ್ಟೇಜ್ಗಿಂತ ಇನ್ನೂ ಬೇರೆ ಸ್ಟೇಜ್ ಉಂಟು, ಅದು ಬೇರೆ. ಪೇಂಟಿಂಗ್ ಆದಿದೆಲ್ಲ ಬೇರೆ ಸ್ಟೆಪ್ಸ್ ಉಂಟು, ಸ್ಟೇಡಿಂಗ್ಸ್ ಉಂಟು, ತುಂಬಾ ಉಂಟು, ತುಂಬಾ ಲೆವೆಲ್ ಉಂಟು.
ಇದು ನಿಮ್ಮ ಡೈಲಿ ಯಾವುದೆಲ್ಲ ಇದು ಉಂಟು ಅದು ಎಲ್ಲದಕ್ಕೂ ಯೂಸ್ ಆಗ್ತದೆ ಚಿತ್ರಕಲೆ. ಹಾಗೆ ನಿಮ್ಮ ಇದು ಡ್ರಾಯಿಂಗ್ ಅಲ್ಲಿ ಎಷ್ಟು ಪಳಗ್ತೀರಿ ಅಷ್ಟೇ ತಾಳ್ಮೆ ಬರ್ತದೆ. ಯಾಕಂದ್ರೆ ತಾಳ್ಮೆ ನಿಮಗೆ ಸ್ಟಾರ್ಟಿಂಗ್ ತಾಳ್ಮೆ ಇಲ್ಲ ಇದು ಮಕ್ಕಳಿಗೆ. ಒಂದು ಮಾಡಿ ಅದನ್ನು ಸೇಮ್ ಇನ್ನೊಂದು ಆಗಿ ಮಾಡ್ಬೇಕಂದ್ರೆ ತಾಳ್ಮೆ ಬೇಕು. ತಾಳ್ಮೆ ಇಲ್ಲದವರು ಮಾಡಿಕೊಂಡೇ ಹೋಗ್ತಾರೆ. ಇದು ಸ್ಟಡಿ ಮಾಡೋದು, ಮಕ್ಕಳನ್ನು ಸ್ಟಡಿ ಮಾಡೋದು, ಪೇರೆಂಟ್ಸ್ನವರು ಮಕ್ಕಳನ್ನು ಸ್ಟಡಿ ಮಾಡೋದು ಜಸ್ಟ್ ಇದನ್ನೇ ಕೊಡಿ. ಯಾವ್ದಾರು ಒಂದೊಂದು ಮಾಡಿ ಕೇಳಿ, ಇನ್ನೊಂದನ್ನು ಆಗಿ ಕಾಪಿ ಮಾಡಿ ಕೇಳಿ. ತಾಳ್ಮೆ ಇಲ್ಲದ ಮಕ್ಕಳು ಅರ್ಜೆಂಟಲ್ಲಿ ಮಾಡಿಕೊಂಡು ಹೋಗ್ತಾರೆ. ತಾಳ್ಮೆ ಇದ್ದವರು ಸೇಮ್ ಆಗೇ ಬೇಕು ಅಂತೇಳಿ ತಾಳ್ಮೆಯಲ್ಲಿ ಮಾಡಿಕೊಂಡು ಹೋಗ್ತಾರೆ. ಅದನ್ನು ತಾಳ್ಮೆ ಇಲ್ಲದ ಮಕ್ಕಳನ್ನು ಸ್ಟಡಿ ಮಾಡಿ ಅವ್ರಿಗೆ ತಕ್ಕ ಟೀಚ್ ಮಾಡಿ. ಡ್ರಾಯಿಂಗ್ ಅಲ್ಲಿ ಇಷ್ಟೆಲ್ಲ ವಿಷಯ ಉಂಟು, ತುಂಬಾ ವಿಷಯ ಉಂಟು, ಇನ್ನೂ ತುಂಬಾ ಉಂಟು. ಸಮಯದ ಸ್ವಲ್ಪ ಅಭಾವ ಇರೋದ್ರಿಂದ ಇಷ್ಟನ್ನು ಮುಗಿಸಿದ್ದೇನೆ. ಇನ್ನೂ ಏನಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಅದನ್ನು ವಿಷಯ ಎಷ್ಟೇ ಇರೋದು ಶಾಲೆ ಈಗ ಶಾಲೆಯಲ್ಲಿ ಮೆಥಡ್ ಎಂತ ಆಗಿದೆ ಅಂದ್ರೆ ಯಾವುದಿಗೆ ಎಲ್ಲರಿಗೂ ಪ್ರಾಕ್ಟಿಕಲ್ ಎಂತೆಲ್ಲ ಕೊಡ್ಬೇಕು ಎಲ್ಲ ಕೊಡ್ತಾರೆ. ಹೇಗೆ ಮಾಡುವುದು ಹೇಳ್ಬೋದು. ಬೇಸಿಕ್ಸ್ ಯಾರು ಹೇಳಿ ಕೊಡುದಿಲ್ಲ. ಯಾಕಂದ್ರೆ ಬಸ್ ಮಾಡ್ಲಿಕ್ಕೆಲ್ಲ ಹೇಳಿ ಕೊಡ್ತಾರೆ. ಆ ಬೇಸಿಕ್ ಬಸ್ ಮಾಡೋ ಮೊದಲು ಇದು ಮಾಡಬೇಕು ಅಂತ ಗೊತ್ತಿದ್ರೆ ಬಸ್ ಅವರೇ ಮಾಡ್ತಾರೆ. ವಿಷಯ ಎಷ್ಟೇ ಇರೋದು. ಶಾಲೆಯಲ್ಲಿ ಸಹ ನೀವು ಬೇಕಾದ್ರೆ ಕಂಪ್ಲೇಂಟ್ ಮಾಡಿ ಎಂತ ಬೇಕಾದ್ರೆ ಮಾಡಿ, ಶಾಲೆಯಲ್ಲಿ ಡ್ರಾಯಿಂಗ್ ಟೀಚರ್ ಮಸ್ಟ್ ಯಾವ ಮಕ್ಕಳಿಗೂ ಬೇಕೇ ಬೇಕು. ಅವರಿದ್ರೆ ಎಲ್ಲಾ ವಿಷಯದಲ್ಲೂ ಡ್ರಾಯಿಂಗ್ ಬೇಕೇ ಬೇಕು. ಅದನ್ನೊಂದು ನೀವು ಹೇಳ್ಬೋದು. ಮತ್ತೆ ಅವರಿಗೆ ಡ್ರಾಯಿಂಗ್ ಹೇಗೆ ಗೊತ್ತುಂಟು ಅಂತೇಳಿ ನಮ್ಗೆ ಗೊತ್ತಿಲ್ಲದು, ಅವರವರ ತಿಳಿದ ಮಟ್ಟಿಗೆ ಇರೋದು. ನಾನು ಕ್ಲಾಸ್ ಮಾಡಬೇಕಾದ್ರೆ ಫಸ್ಟ್ ಈ ಬೇಸಿಕ್ಸ್ ರೌಂಡ್ ಮತ್ತೆ ಸ್ಟ್ರೈಟ್ ಲೈನ್ ಪಾಸ್ ಆದ್ರೆ ಮತ್ತೆ ನೆಕ್ಸ್ಟ್ ಹೋಗ್ತೇನೆ. ಈಗ ನಾನು ರೀಸೆಂಟ್ಲಿ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ 2 ವರ್ಷ ಲಾಕ್ಡೌನ್ ಆದ್ರೂ ಕ್ಲಾಸ್ ಮಾಡ್ತಿದ್ದೆ. ಈಗ ನಾನು 2 ವರ್ಷ ಮಾಡ್ತಿಲ್ಲ. ಈಗ ನೆಕ್ಸ್ಟ್ ಮಾಡ್ಲಿಕ್ಕೆ ಉಂಟು. ಪ್ಲೇಸ್ ಇದೆ ಸ್ವಲ್ಪ ಇದು ಆಗ್ತಾ ಉಂಟು. ಮತ್ತೆ ನನ್ನ ಟೈಮ್ ಶೆಡ್ಯೂಲ್ ಸ್ವಲ್ಪ ಬಿಸಿ ಇರೋದ್ರಿಂದ ಈಗ ಕಂಟಿನ್ಯೂ ಮಾಡಿ ಈಗ ಆದಷ್ಟು ಬೇಗ ಮಾಡ್ತೇನೆ. ಹಾಗೇನಿದ್ರೆ ಶ್ರವಣ ಸರ್ ಹತ್ರ ತಿಳಿಸ್ತೇನೆ. ಯಾರು ಸೇರ್ಬೋದು. ಆದ್ರೆ ಮಾಡೋ ಮೆಥಡ್ ಸ್ಟಾರ್ಟಿಂಗ್ ನನ್ನ ಕ್ಲಾಸಿಗೆ ಬರುವಾಗಲೂ ಇದು ಸ್ಟಡಿ ಆಗಿದೆ. ರೌಂಡ್ ಸ್ಟ್ರೈಟ್. ನಾನು ಯಾವತ್ತೂ ಅದನ್ನು ಕಂಪ್ಲೀಟ್ ಆಗದೆ ನೆಕ್ಸ್ಟ್ಗೆ ಹೋಗೋದೇ ಇಲ್ಲ. ನಾನು ಅವರಿಗೆ ಮಕ್ಕಳು ಸಾಕಾಗಿ ಲಾಸ್ಟ್ ಬರೋದಿಲ್ಲ. ಯಾವ್ದು ಸರಿ ನನಗೆ ಹೇಳಿಕೊಡೋದು ಅಂತೇಳಿ. ಯಾಕಂದ್ರೆ ನನಗೆ ಬೇಕಾದ ಪರ್ಫೆಕ್ಟ್ ಇದು ಯಾವತ್ತು ಇದ್ರೆ ನಿಮ್ಮದು ಯಾವುದೇ ಆಗಲಿ ಭರತನಾಟ್ಯದಲ್ಲಿ ಒಂದು ಸ್ಟೆಪ್ಸ್ ಸರಿಯಾದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು. ಫಸ್ಟ್ ಮಿಸ್ಟೇಕ್ ಆದ್ರೆ ಮತ್ತೊಂದು ಮಾಡ್ಲಿಕ್ಕೆ ಆಗುದಿಲ್ಲ. ಮುಂದುವರಿಸಿದ್ರೆ ಅದು ಮಿಸ್ಟೇಕ್ಸ್ ಆಗಿ ಇರ್ತದೆ. ಹಾಗಿರುವಾಗ ಇದನ್ನು ಯಾವತ್ತೂ ತಿಳ್ಕೊಳ್ಳಿ. ಇದನ್ನು ಡೈಲಿ ಜೀವನದಲ್ಲಿ ಪಾಲಿಸಿ. ಹಾಗೆ ಇನ್ನು ನಿಮ್ಮ ಫ್ಯೂಚರ್ಗೆ ಎಲ್ರಿಗೂ ಗುಡ್ ಲಕ್. ಥ್ಯಾಂಕ್ ಯು. ರೇಖೆಗಳು ಮಾಡುವಂತಹ ಚಿತ್ರಕ್ಕೆ ಆಕಾರವನ್ನು ನೀಡಿದರೆ ಬಣ್ಣಗಳು ಚಿತ್ರಕ್ಕೆ ಜೀವವನ್ನು ತುಂಬುತ್ತದೆ. ಅಂತಹ ಚಿತ್ರಕಲೆಯ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿ ಪೋಷಕರಿಗೆ ನಮಗೆಲ್ಲ ಅದನ್ನು ತಿಳಿ ಹೇಳಿದಂತಹ ಅದರ ಬೇಸಿಕ್ಸ್ ಅಂತ ಹೇಳಿದರೆ ಶಾಲೆಯಲ್ಲಿ ಒಮ್ಮೆಲೆ ತಮ್ಮ ಹೆಸರನ್ನು ಬರಲಿಕ್ಕೆ ಹೇಳೋದಿಲ್ಲ ಯಾವುದು ಟೀಚರ್ ಕೂಡ. ಅ ಇ ಅಥವಾ ABCD ಇಂದನೇ ಆರಂಭ ಮಾಡಬೇಕು. ಅದು ನೃತ್ಯದಲ್ಲಾಗಿರಲಿ ಅಥವಾ ಇನ್ನು ಯಾವುದೇ ಕಲೆಗಳಲ್ಲಾಗಿರಲಿ. ಹಾಗಾಗಿ ಆ ಬೇಸಿಕ್ಸ್ ಅನ್ನ ನಮ್ಮ ಮಕ್ಕಳಿಗೆ ತಿಳಿ ಹೇಳಿದಂತಹ ತಮ್ಮ ಬ್ಯುಸಿ ಶೆಡ್ಯೂಲ್ನ ಮಧ್ಯದಲ್ಲಿ ಬಿಡುವು ಮಾಡಿಕೊಂಡು ಬಂದು ನಮಗೆ ಇಂದು ಈ ಕಾರ್ಯಾಗಾರವನ್ನು ನಡೆಸಿಕೊಟ್ಟಂತಹ ಶ್ರೀ JP ಆಚಾರ್ಯ ಇವರಿಗೆ ಮಂತ್ರನಾಟ್ಯ ಕಲಾ ಗುರುಕುಲದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಮಂತ್ರನಾಟ್ಯ ಕಲಾ ಗುರುಕುಲ ನೀಡುವಂತಹ ಒಂದು ಸಣ್ಣ ಕಿರುಕಾಣಿಕೆಯನ್ನು ಅವರು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಮತ್ತು ಬಣ್ಣಗಳು ಇವೆರಡು ನಮ್ಮ ಜೀವನದಲ್ಲಿ ಪ್ರಮುಖವಾದಂತಹ ಅಂಶಗಳು. ಯಾಕಂತ ಹೇಳಿದರೆ ಚಿತ್ರಕಲೆಯಲ್ಲಿ ಹೇಗೆ ರೇಖೆಗಳು ಮತ್ತು ಬಣ್ಣಗಳು ಪ್ರಮುಖ ಪಾತ್ರವನ್ನು ವಹಿಸ್ತದೋ ಹಾಗೆ ನೃತ್ಯದಲ್ಲಿಯೂ ಕೂಡ ರೇಖೆಗಳು ಹಾಗೆ ಬಣ್ಣಗಳು ತಮ್ಮದೇ ಆದಂತಹ ಪ್ರಾಶಸ್ತ್ಯವನ್ನು ಪಡೆದಿರುತ್ತದೆ. ಅದೇ ರೀತಿ ಆಹಾರ್ಯ, ನೃತ್ಯದಲ್ಲಿ ಆಹಾರ್ಯ ಅತಿ ಮುಖ್ಯವಾದಂತಹ ಅಂಗ. ಯಾಕಂತ ಹೇಳಿದರೆ ವೇಷಭೂಷಣ ಹಾಗೆ ಪ್ರಸಾದನ ಇಲ್ಲದಿದ್ದರೆ ನೃತ್ಯಗಳು ಏನೂ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಪ್ರಸಾದನ ನೃತ್ಯದಲ್ಲಿ ಪ್ರಮುಖವಾದಂತಹ ಅಂಗವಾಗಿರ್ತದೆ. ಹಾಗಾಗಿ ಇಂದಿನ ಈ ಪ್ರಸಾದನದ ಕಾರ್ಯಾಗಾರವನ್ನು ನಡೆಸಿಕೊಡಲಿಕ್ಕೆ ನಮ್ಮ ಮಿತ್ರರಾದಂತಹ ಮಧುಕುಮಾರ್ ತುಮಿನಾಡವರು ಇಂದು ಆಗಮಿಸಿದ್ದಾರೆ. ಅವರ ಕಿರು ಪರಿಚಯ ಈ ರೀತಿಯಾಗಿದೆ. ವರ್ಣಾಲಂಕಾರ ಕಲೆಯು ಮೂಲತಃ ಇವರ ತಂದೆಯಾದಂತಹ ಆನಂದ ಮಾಸ್ಟರ್ ತುಮಿನಾಡ್ ಇವರಿಂದ ಕಲಿತಿರುತ್ತಾರೆ. ಸುಮಾರು 15 ವರ್ಷಗಳಿಂದ ವರ್ಣಾಲಂಕಾರವನ್ನು ಮಾಡುತ್ತಾ ಬಂದಿರುತ್ತಾರೆ. ಉಳ್ಳಾಲ ಮೋಹನ್ ಮಾಸ್ಟರ್ ಹಾಗೂ ಅವರ ವಿದ್ಯಾರ್ಥಿಗಳ ಕಾರ್ಯಕ್ರಮಗಳಿಗೆ ವರ್ಣಾಲಂಕಾರ ಮಾಡುತ್ತಾ ಬಂದಿರುತ್ತಾರೆ. ಮಂಜೇಶ್ವರ ಬಾಲಕೃಷ್ಣ ಮಾಸ್ಟರ್, ಪ್ರತಿಮಾ ಶ್ರೀಧರ್, ಚಂದ್ರಶೇಖರ ನಾವಡ, ಭಾರತಿ ಸುರೇಶ್, ಶಾರದಮಣಿ ಶೇಖರ್ ಮಂಗಳೂರು ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ವರ್ಣಾಲಂಕಾರದ ಕಾರ್ಯಾಗಾರವನ್ನು ಕೂಡ ನೀಡಿರುತ್ತಾರೆ. ಇಷ್ಟು ಮಾತ್ರವಲ್ಲದೆ ಕೋಲ್ಕತ್ತಾ, ಚೆನ್ನೈ, ಕೊಯಮತ್ತೂರು, ಮುಂಬೈ ಹೀಗೆ ದೇಶದ ನಾನಾ ಕಡೆಗಳಲ್ಲಿ ತಮ್ಮ ವರ್ಣಾಲಂಕಾರದಲ್ಲಿ ತಮ್ಮ ಸೇವೆಯನ್ನು ನೀಡುತ್ತಾ ಬಂದಿರುತ್ತಾರೆ. ಇದೀಗ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ವರ್ಣಾಲಂಕಾರದ ಬಗೆಗಿನ ಮಾಹಿತಿಯನ್ನು ನೀಡಲಿಕ್ಕೆ ಇಲ್ಲಿಗೆ ಆಗಮಿಸಿರುತ್ತಾರೆ. ದಯವಿಟ್ಟು ಮಧುಕುಮಾರ್ ತುಮಿನಾಡು ನಮ್ಮ ಮಕ್ಕಳಿಗೆ ವರ್ಣಾಲಂಕಾರದ ಬಗೆಗಿನ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ. ಅದ್ಭುತ ಕಲೆಗಾರರಾದಂತಹ ಶ್ರೀಯುತ JP ಅವರಿದ್ದಾರೆ. ಅವರೊಂದಿಗೆ ಇವತ್ತಿನ ವೇದಿಕೆಯನ್ನು ಹಂಚಿದಂದರೆ ತುಂಬ ಹೆಮ್ಮೆ ಆಗ್ತಿದೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೇನೆ. ಮೊತ್ತ ಮೊದಲಾಗಿ ನಾವು ಈ ಒಂದು ಮೇಕಪ್ಪಿಗೆ ಅಥವಾ ಈ ಪ್ರಸಾದನ ಅಥವಾ ವರ್ಣಾಲಂಕಾರಕ್ಕೆ ಉಪಯೋಗಿಸುವಂತಹ ಕೆಲವು ವಸ್ತುಗಳನ್ನು ನಿಮಗೆ ಪರಿಚಯ ಮಾಡ್ತೇನೆ. ಮೊದಲಿಗೆ ಸ್ಟಿಕ್ ಅಂತ ಹೇಳ್ತೇವೆ ಇದಕ್ಕೆ. ಇದು ನಾವು ಮೊದಲಿಗೆ ಮುಖಕ್ಕೆ ಅಪ್ಲೈ ಮಾಡುವಂತಹ ಒಂದು ವಸ್ತು. ಇದು ಮೊದಲು ಟ್ಯೂಬಲ್ಲಿ ಬರ್ತಿತ್ತು, ಈಗ ಈ ಥರ ಸ್ಟಿಕ್ಕಲ್ಲಿ ಬರ್ತಿದೆ. ಈ ಥರ ಇದು ನಾವು ಮೊದಲಿಗೆ ಮುಖಕ್ಕೆ ಅಪ್ಲೈ ಮಾಡಬೇಕು ಮಕ್ಕಳಿಗೆ. ಇದರಲ್ಲಿ ಬೇರೆ ಬೇರೆ ನಂಬರ್ ಇದೆ. ಯೂಶ್ವಲಾಗಿ ನಾವು ಯೂಸ್ ಮಾಡುವಂಥದ್ದು 27 ನಂಬರ್ ಅಥವಾ 26 ಯೂಸ್ ಮಾಡ್ತೇವೆ. ಮಕ್ಕಳ ಅವರ ಕಲರಿಗೆ ಅನುಸಾರವಾಗಿ ನಾವು ಈ ಸ್ಟಿಕ್ಕಿನ ಅಥವಾ ಪಾನ್ ಕೇಕಿನ ನಂಬರನ್ನು ಚೇಂಜ್ ಮಾಡ್ತಾ ಇರಬೇಕು. ತುಂಬ ವೈಟ್ ಇರುವಂಥ ಮಕ್ಕಳಿಗೆ, ಫೇರ್ ಇರುವಂಥ ಮಕ್ಕಳಿಗೆ 26 ಈ ನಂಬರ್ನ ಪಾನ್ ಕೇಕ್ ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ಕಲರ್ ಸ್ವಲ್ಪ ಡಾರ್ಕ್ ಆದಂಗೆ 27, 28, 29, 30 ಈ ಥರದ ಪಾನ್ ಕೇಕನ್ನು ಯೂಸ್ ಮಾಡ್ತಾ ಹೋಗಬೇಕು. ಇದು ಸ್ಟಿಕ್ ಅಂತೇಳಿ. ಇದು ಪಾನ್ ಕೇಕ್. ಇದರಲ್ಲಿ ಬೇರೆ ಬೇರೆ ನಂಬರ್ ಇದೆ. ಇದು 26, ಇದು 28 ಈ ಥರದ ಬೇರೆ ಬೇರೆ ನಂಬರ್ಗಳು ಇದರಲ್ಲಿ ಬರುತ್ತೆ. ನಾವು ಮಕ್ಕಳಿಗೆ ಅನುಸಾರವಾಗಿ ಈ ಪಾನ್ ಕೇಕನ್ನು ಯೂಸ್ ಮಾಡಬೇಕು. ಬೇರೆ ಬೇರೆ ಶೇಡ್ ಬರುತ್ತೆ. ಇದು ರೆಡ್, ಇದು ಯೆಲ್ಲೋ. ಈ ಎರಡು ಶೇಡು ಅತ್ಯಂತ ನಮಗೆ ತುಂಬ ಉಪಯೋಗ ಬರುವಂಥ ಎರಡು ಶೇಡ್ಗಳಿದು. ಒಂದು ರೆಡ್ ಮತ್ತು ಯೆಲ್ಲೋ. ಬಾಕಿ ಕಾಜಲ್ಗಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಬೇಗ ಸ್ಪ್ರೆಡ್ ಆಗಲ್ಲ. ಆ ಕಾರಣಕ್ಕೋಸ್ಕರ ಈ ನಿಕ್ಕಿ ಕಾಜಲ್ನ ಯೂಸ್ ಮಾಡ್ತಿದ್ದೇವೆ ನಾವು. ನಂತರ ನಮಗೆ ಬೇಕಾದಂಥ ಬ್ರಷ್ಗಳು, ನಮಗೆ ಫ್ಲ್ಯಾಟ್ ಬ್ರಷ್ ಮತ್ತು ರೌಂಡ್ ಬ್ರಷ್ ಬೇಕಾಗುತ್ತೆ. ರೌಂಡ್ ಬ್ರಷ್ ನಮಗೆ ಏನಾದರೂ ಬರೆಯಲಿಕ್ಕಿದ್ರೆ ಲಿಪ್ಸಿಗೆ ಈ ಥರಕ್ಕೆ ರೌಂಡ್ ಬ್ರಷ್ ಯೂಸ್ ಮಾಡ್ತೇವೆ. ಮತ್ತು ಕಣ್ಣಿಗೆ ಮತ್ತು ಐಬ್ರೋ ಶೇಪಿಗೆ ನಾವು ಫ್ಲ್ಯಾಟ್ ಬ್ರಷನ್ನು ಯೂಸ್ ಮಾಡ್ತೇವೆ. ಹಾಗಾಗಿ ನಮಗೆ ಬೇಕಾಗಿರುವಂಥ ಬ್ರಷ್ ಒಂದು 4 ಬ್ರಷ್ ಬೇಕಾಗ್ತದೆ ಯೂಶ್ವಲಾಗಿ ಮೇಕಪ್ ಮಾಡಲಿಕ್ಕೆ. ನಂತರ ಬೇರೆ ಬೇರೆ ಕಲರ್ಗಳು. ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಭರತನಾಟ್ಯಕ್ಕೆ ಬೇಕಾದಂಥ ಮೇಕಪ್ಪನ್ನು ಹೇಗೆ ಮಾಡಬೇಕು, ಹೆಚ್ಚಿನ ಪೋಷಕರು ಇರುವ ಕಾರಣ ನಾನು ಸ್ವಲ್ಪ ಅದಕ್ಕೆ ಹೆಚ್ಚು ಒತ್ತು ಕೊಡ್ತೇನೆ. ನಿಮ್ಮ ಮಕ್ಕಳಿಗೆ ಕಾರ್ಯಕ್ರಮಗಳಿಗೆ ಇಂಡಿವಿಜುವಲ್ ಕಾರ್ಯಕ್ರಮಗಳಿದ್ದರೆ ಮೇಕಪ್ ಹೇಗೆ ಮಾಡಬೇಕು ಅಂತ ಹೇಳಿ ನಿಮಗೆ ಮನದಟ್ಟು ಆಗುವ ರೀತಿಯಲ್ಲಿ ನಾನು ಇವತ್ತು ಹೇಳ್ಕೊಡ್ತೇನೆ. ನನಗೆ ಒಂದು 2 ಮಕ್ಕಳು ಬೇಕು. ನಾನು ಮಾಡಿ ತೋರಿಸ್ತಾ ಹೋಗ್ತೇನೆ. ನಿಮಗೇನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಸಂಶಯ ಇದ್ದರೆ ನಿಮಗೆ ಕೇಳ್ಬೋದು. ನಾನು ಮೇಕಪ್ ಮಾಡ್ತಾ ಹೋಗ್ತೇನೆ.
ನಿಮಗೇನಾದ್ರು ಗೊತ್ತಾಗಿಲ್ಲ ಅಂತಂದರೆ ಕೇಳ್ಬೋದು. ಇಂಥೊಂದು ಸ್ಪಾಂಜ್ ನೀವು ಪರ್ಚೇಸ್ ಮಾಡಬೇಕು. ಯೂಶ್ವಲಾಗಿ ಇದು ಕುಷನ್ ವರ್ಕ್ ಮಾಡುವವರ ಹತ್ತಿರ ಸಿಗುತ್ತೆ, ಅಥವಾ ನೀವು ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ಡೆನ್ಸಿಟಿ ಜಾಸ್ತಿ ಇರುವಂಥ ಸ್ಪಾಂಜನ್ನು ಯೂಸ್ ಮಾಡಬೇಕು. ನೀವು ಡೆನ್ಸಿಟಿ ಕಡಿಮೆ ಇದ್ದರೆ ಇದು ಒಂಥರ ಬೇಗ ಹಾಳಾಗುತ್ತೆ, ಸ್ವಲ್ಪ ಗಟ್ಟಿ ಬರಲ್ಲ. ಡೆನ್ಸಿಟಿ ಜಾಸ್ತಿ ಇದ್ದಷ್ಟು ನಿಮಗೆ ಸ್ವಲ್ಪ ಯೂಸ್ ಬರುತ್ತೆ, ನಂತರ ಮತ್ತೆ ಮತ್ತೆ ಯೂಸ್ ಮಾಡ್ಬೋದು. ಇದನ್ನು ಸ್ವಲ್ಪ ತಗೊಳ್ಳಿ, ಸ್ವಲ್ಪ ಅಂದರೆ ಒಂದು 2-3 ಸಲ ಇದಕ್ಕೆ ಉಜ್ಜಿದರೆ ಸಾಕು. ತಗೊಂಡು ನಂತರ ಇದನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡುವಂಥದ್ದು ಫಸ್ಟಿಗೆ ಸ್ವಲ್ಪ ನೀವು ಮುಖದ ಎಲ್ಲ ಭಾಗಗಳಲ್ಲಿ ಸ್ವಲ್ಪ ಹಚ್ಚಬೇಕು. ಇದು ನಂತರ ಅದನ್ನು ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಬರಬೇಕು. ಈ ಥರ ಜಸ್ಟ್ ಅಪ್ಲೈ ಮಾಡ್ತಾ ಹೋಗ್ಬೇಕು ಇದನ್ನು. ಇದು ಜಾಸ್ತಿ ಹಚ್ಚಿದರೆ ನಿಮ್ಮ ಕಣ್ಣಲ್ಲಿರುವಂಥ ರಿಂಕಿಲ್ಸ್ ನಂತರ ಇದು ಎದ್ದು ಕಾಣುತ್ತೆ. ಅದಕ್ಕೋಸ್ಕರ ಫಸ್ಟ್ ಟೈಮ್ ಹಚ್ಚುವಾಗ ಸ್ವಲ್ಪ ಲೈಟಾಗಿ ಹಚ್ಬಿಡಿ. ಇದು ಮುಖಕ್ಕೆ ತುಂಬ ಲೈಟಾಗಿ ಹಚ್ಚಬೇಕು. ಎಲ್ಲ ಕಡೆ ಕವರ್ ಆಗೋ ಥರ ಮುಖಕ್ಕೆ, ಕಣ್ಣಿನ ಮೇಲ್ಗಡೆ, ಕೆಳಗಡೆ ಎಲ್ಲ ಕಡೆ ನೆಕ್ಕಿ ಕೂಡ ಇದನ್ನು ಕವರ್ ಮಾಡ್ತಾ ಅಪ್ಲೈ ಮಾಡ್ತಾ ಬರಬೇಕು. ನೆಕ್ಸ್ಟ್ ನಾವು ಯೂಸ್ ಮಾಡುವಂಥದ್ದು ಪಾನ್ ಕೇಕ್ ಅಪ್ಲೈ ಮಾಡ್ತಿದ್ದೀನಿ, ನಂಬರ್ 27. ನಾವು ಕಾಮನ್ ಆಗಿ ಹೆಚ್ಚು 27 ಯೂಸ್ ಮಾಡ್ಬೋದು. ಸ್ಪಾಂಜನ್ನು ಸ್ವಲ್ಪ ವೆಟ್ ಮಾಡ್ಕೊಳ್ಳಿ. ನಂತರ ಅದರ ಮೇಲೆ ಈ ಥರ ತಗೊಳ್ಬೇಕು. ನಂತರ ಸ್ಪಾಂಜನ್ನು ತುಂಬ ನೀರು ಮಾಡ್ಕೊಳ್ಬೇಡಿ. ಎಷ್ಟು ಬೇಕು ಅಷ್ಟೇ ನೀರು ಮಾಡಿಕೊಂಡು ಹಚ್ತಾ ಬರಬೇಕು. ಈ ಥರ ಎಲ್ಲ ಕಡೆಗೆ ಸ್ಪ್ರೆಡ್ ಆಗೋ ಥರ ಇದನ್ನು ಅಪ್ಲೈ ಮಾಡಬೇಕು. ಎಲ್ಲಿಯೂ ಪ್ಯಾಚಸ್ ಬರಬಾರ್ದು. ಅದು ಆದಷ್ಟು ಕ್ಲಿಯರ್ ಆಗಿರಲಿ. ನೀವು ತುಂಬ ನೀರು ತಗೊಂಡ್ರೆ ಪ್ಯಾಚಸ್ ಬರುತ್ತೆ. ಆದಷ್ಟು ಡ್ರೈ ಆಗಿ ಹಚ್ಕೊಳ್ಳಿ. ಅದನ್ನು ತುಂಬ ಡ್ರೈ ಮಾಡಬೇಡಿ. ಈಗ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಈ ಥರ ನೀವು ಅಪ್ಲೈ ಮಾಡಬೇಕು ಪಾನ್ ಕೇಕ್. ನಂತರ ಅಪ್ಲೈ ಮಾಡುವಂಥದ್ದು ಆಗ ತೋರಿಸಿದಂಥ ಈ ಪಿಂಕ್ ಅಥವಾ ರೆಡ್ ಸ್ವಲ್ಪ ಕಣ್ಣಿನ ಮೇಲೆ, ನಂತರ ಚೀಕಿಗೆ, ಚಿನ್ನಿಗೆ, ನಂತರ ಆಗ ಯೂಸ್ ಮಾಡಿ ಅಂತ ಅದೇ ಸ್ಪಾಂಜಲ್ಲಿ ಅದನ್ನು ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡುವಾಗ ಆದಷ್ಟು ಸ್ವಲ್ಪ ಅದು ಸ್ಪ್ರೆಡ್ ಆಗೋ ಥರ ಅದನ್ನು ಸ್ವಲ್ಪ ಒತ್ತಿ ಸ್ಪ್ರೆಡ್ ಮಾಡಿ. ಈ ಥರ ಕಂಪ್ಲೀಟ್ ಸ್ಪ್ರೆಡ್ ಆಗಲಿ. ಅದು ಹಾಕಿ ಅಂತ ರೆಡ್ ಕಲರ್. ನೆಕ್ಸ್ಟ್ ನೀವು ಅಪ್ಲೈ ಮಾಡಬೇಕಾದ್ದು ಆಗ ತೋರಿಸ್ಕೊಡ್ಬೇಕು.
ಈ ಯೆಲ್ಲೋ ಕಲರ್ ಮೂಗಿನ ತನಕ ಬರಬೇಕು. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ನೋಸ್ ಕಟ್ ಕೊಡುವಂಥ ಅವಶ್ಯಕತೆ ಬರೋದಿಲ್ಲ. ಇದರಲ್ಲಿ ನಿಮಗೆ ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು. ಈಗ ತುಂಬ ಮಕ್ಕಳಿದ್ರೆ ಒಂದು 50-60 ಮಕ್ಕಳಿದ್ರೆ ಈ ಥರ ಅಡ್ಜಸ್ಟ್ ಮಾಡ್ತಾ ಬರ್ಬೋದು. ಯೆಲ್ಲೋ ಕಲರನ್ನು ಹಚ್ಚಿ ಸಪರೇಟಾಗಿ ನೋಸ್ ಕಟ್ ಕೊಡ್ಬೋದು. ಆದರೆ ಇದು ತುಂಬ ಈಸಿಯಾದ ಮೆಥಡ್. ನಂತರ ಅದನ್ನು ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ. ಇದು ಬೇಸ್ ಮತ್ತು ಫೌಂಡೇಶನ್. ಈಗ ಫೌಂಡೇಶನ್ ಕ್ಲಿಯರ್ ಆಯಿತು, ಕಂಪ್ಲೀಟ್ ಆಯಿತು. ಈಗ ಇಷ್ಟು ಡೌಟ್ ಇದೆ ಏನಾದರೂ? ಇಷ್ಟು ಮಾಡ್ಬೋದಲ್ಲ? ನೆಕ್ಸ್ಟ್ ಈಗ ನೀವು ಪೇರೆಂಟ್ಸ್ ನಿಮ್ಮ ಮಕ್ಕಳಿಗೆ ಮಾಡಬೇಕು. ನಿಮ್ಮ ಮಾಡಿದ್ರೆ ನಿಮಗೆ ಒಂಥರ ಎಕ್ಸ್ಪೀರಿಯನ್ಸ್ ಆಗೋದು, ಗೊತ್ತಾಗೋದು ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅಂತೇಳಿ. ಈ ಥರ ಫಸ್ಟ್ ಫೌಂಡೇಶನ್ ಫಿನಿಶ್ ಮಾಡಬೇಕು. ಇದು ಯಾಕೆ ಇಲ್ಲಿಗೆ ಯೆಲ್ಲೋ ಕಲರ್ ಹಾಕಿದೆ ಅಂದರೆ ಇದು ಸ್ವಲ್ಪ ಎಂಬೋಸ್ ಆಗಿ ಕಾಣುತ್ತೆ, ಸ್ವಲ್ಪ ಹೈಲೈಟ್ ಆಗುತ್ತೆ. ನಾವು ಇಲ್ಲಿ ಏನೇ ಸ್ಟಿಕ್ಕರ್ ಅಥವಾ ಏನೇ ಬೇರೆ ನಾಮಗಳು ಹಾಕಿದ್ರು ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ. ಇದೀಗ ಇವಳಿಗೆ ಅಪ್ಲೈ ಮಾಡಿದ ಕೇಕ್ 27 ನಂಬರ್. ಸ್ವಲ್ಪ ಡಾರ್ಕ್ ಇರೋ ಮಕ್ಕಳಿಗೆ 28, 29 ಈ ಥರ ಪಾನ್ ಕೇಕ್ ಯೂಸ್ ಮಾಡ್ತಾ ಬರಬೇಕು. ಓಕೆ, ನೆಕ್ಸ್ಟ್ಗೆ ಐಲೈನರ್ ಮತ್ತು ಈಗ ಫ್ಲ್ಯಾಟ್ ಬ್ರಷಲ್ಲಿ ಐಲೈನರ್ ಹಾಕ್ತಿದ್ದೇನೆ. ಭರತನಾಟ್ಯಕ್ಕೆ ಸ್ವಲ್ಪ ದಪ್ಪ ಬೇಕಾದ ಕಾರಣ ಸ್ವಲ್ಪ ನಂಬರ್ 1 ಫ್ಲ್ಯಾಟ್ ಬ್ರಷ್ ನಂಬರ್ 1 ಬ್ರಷನ್ನು ಯೂಸ್ ಮಾಡ್ತಿದ್ದೇನೆ. ಫಸ್ಟಿಗೆ ನಾವು ಕಣ್ಣಿನ ಕೆಳಗೆ ಹಾಕಬೇಕು, ನಂತರ ಕಣ್ಣಿನ ಮೇಲೆ ಹಾಕುವಂಥದ್ದು. ಆಗ ಹೇಳಿದಾಗೆ ಸರ್ ಹೇಳಿದ್ರಾಗ ನೀವು ಈ ನಮ್ಮ ಈ ಸ್ಮಾಲ್ ಫಿಂಗರ್, ಈ ಚಿಕ್ಕ ಫಿಂಗರ್ ಇದೆಯಲ್ಲ ಅದನ್ನು ಸಪೋರ್ಟ್ ತಗೊಳ್ಬೇಕಂತೇಳಿ ಮೇಕಪ್ಪಲ್ಲಿ ಕೂಡ ಈ ಚಿಕ್ಕ ಫಿಂಗರ್ ತುಂಬ ಯೂಸ್ ಆಗುತ್ತೆ. ಇದರ ಹೆಲ್ಪ್ ತಗೊಂಡು ನಾವು ಮೇಕಪ್ ಮಾಡಬೇಕಾಗುತ್ತೆ. ನಾವು ಪೂರ್ತಿ ಮುಖದ ಮೇಲೆ ಕೈ ಇಟ್ಟರೆ ಅದೆಲ್ಲ ಸ್ಪ್ರೆಡ್ ಆಗ್ತದೆ. ನೀವು ಆದಷ್ಟು ನಮ್ಮ ಈ ಸ್ಮಾಲ್ ಫಿಂಗರ್ ಇದನ್ನು ಸಪೋರ್ಟ್ ತಗೊಂಡು ನೀವು ಏನಿದ್ರು ಬರೀಬೇಕು. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಲೈನನ್ನು ಹೇಳ್ಕೊಳ್ಬೇಕು. ಈ ಥರ ಒಂದು ಲೈನನ್ನು ಹೇಳ್ಕೊಳ್ಳಿ. ನಂತರ ಈ ಕಣ್ಣಿನ ಎಡ್ಜಿಂದ ಮತ್ತೊಂದು ಲೈನ್ ಹೇಳ್ಕೊಳ್ಳಿ. ಈ ಥರ ಹೇಳ್ಕೊಳ್ಳಿ ಫಸ್ಟಿಗೆ. ನಂತರ ಅದನ್ನು ಎರಡನ್ನು ಜಾಯಿಂಟ್ ಮಾಡ್ತಾ ಬರಬೇಕು. ಈ ಥರ ಜಾಯಿನ್ ಮಾಡಿದರೆ ನಿಮಗೆ ತುಂಬ ಈಸಿಯಾಗಿ ಫಿನಿಶ್ ಮಾಡ್ಬೋದು. ನೀವು ಕೆಲಸ ಫಸ್ಟ್ ಟೈಮ್ ಹಾಕುವಾಗ ಒಂದು ಕಣ್ಣು ಮೇಲೆ ಒಂದು ಕಣ್ಣು ಕೆಳಗೆ ಬರುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ 2 ತುದಿಯಲ್ಲಿ ಸ್ವಲ್ಪ ಲೈನ್ ಹೇಳ್ಕೊಂಡು ನಂತರ ಜಾಯಿನ್ ಮಾಡ್ತಾ ಬನ್ನಿ. ಇದು ಸ್ವಲ್ಪ ಈಸಿಯಾದ ಮೆಥಡ್ ಫಸ್ಟ್ ಟೈಮ್ ಮೇಕಪ್ ಮಾಡೋರಿಗೆ. ಈ ಥರ ಇನ್ನು ನೆಕ್ಸ್ಟ್ ಆಚೆ ಬದಿಗೆ ಈ ಥರ ಕಣ್ಣಿನ ಕೆಳಗಡೆ ಮೊದಲು ಹಾಕ್ಕೊಳ್ಬೇಕು. ಹಾಕಿ ಆ ಸ್ಪಾಂಜಲ್ಲಿ ಪೌಡರ್ ಹಾಕ್ಕೊಳ್ಬೇಕು. ಈ ಥರ ಪೌಡರ್ ಹಾಕ್ಕೊಳ್ಳಿ, ದಪ್ಪದಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಹೊತ್ತು ನಿಲ್ಲುತ್ತೆ, ಇಲ್ಲಾಂದರೆ ಸ್ಪ್ರೆಡ್ ಆಗುತ್ತೆ. ಅಲ್ಲಿಂದಲೇ ಹೇಳ್ಕೊಳ್ಳಿ. ತುಂಬ ದಪ್ಪದಲ್ಲಿ ಹಾಕ್ಬೇಡಿ, ಆದಷ್ಟು ತೆಳ್ಳಗೆ ಹಾಕ್ತಾ ಹೋಗಿ.
ನಿಮಗೆ ಇದು ಸ್ಟಾರ್ಟಿಂಗ್ ಆಗ್ತಾ ಇರೋ ನಿಮಗೆ ಡಿಸ್ಟೆನ್ಸ್ ಗೊತ್ತಾಗೋದಿಲ್ಲ ಅಂತಾದರೆ ಸ್ಟಿಕ್ಕರ್ ಇಟ್ಟು ನಂತರ ಐಬ್ರೋ ಹಾಕ್ಬೋದು. ಈ ಥರ ಮಧ್ಯಕ್ಕೆ ಸ್ಟಿಕ್ಕರ್ ಇಟ್ಟು ನಂತರ ಐಬ್ರೋವನ್ನು ಬರಿಬೋದು. ಮಾಡ್ತೇವೆ. ನಂತರ ಅದರ ಮೇಲಿಂದ ಬರಿತೇವೆ ಕೇರಳದಲ್ಲಿ. ಬಟ್ ಈ ಮಂಗಳೂರು ಸೈಡಲ್ಲಿ ಈ ಕಡೆ ನಮ್ಮ ಸೌತ್ ಇಂಡಿಯಾದಲ್ಲಿ ಆ ಥರ ಮಾಡೋದಿಲ್ಲ. ಇದ್ದಂಥ ಐಬ್ರೋಕ್ಕೆ ಮೇಲಿಂದಲೇ ಹಾಕಿಬಿಡ್ತೇವೆ. ಆ್ಯಕ್ಚುಲಿ ಅದು ದೂರಕ್ಕೆ ಚೆಂದ ಕಾಣುತ್ತೆ. ಐಬ್ರೋದ ಮೇಲಿಂದ ಹಾಕಿದ್ರೆ ಚೆಂದ ಕಾಣುತ್ತೆ. ಬಟ್ ನಾವು ಮಂಗಳೂರಲ್ಲಿ ಈ ಟೈಪಲ್ಲಿ ಮೇಕಪ್ ಮಾಡ್ತೇವೆ. ಸ್ವಲ್ಪ ಕೆಳಗಡೆ ಹೇಳ್ಕೊಳ್ಬೇಕು ಅದನ್ನು. ಈ ಥರ ಬ್ರಷನ್ನು ನೀವು ರೊಟೇಟ್ ಮಾಡ್ತಾ ಕೆಳಗಡೆ ತರ್ತಾ ಹೋದರೆ ಕೆಳಗಡೆ ಸ್ವಲ್ಪ ಸಪೂರಾಗಿ ಬರುತ್ತೆ. ಡೌಟ್ ಇದೆ ಅದರಲ್ಲಿ? ಓಕೆ, ನೆಕ್ಸ್ಟ್ ಸ್ಟಿಕ್ಕರ್ ಹಾಕಿದ್ದೇವೆ. ಸ್ಟಿಕ್ಕರಿಗೆ ಒಂದು ವೈಟ್ನಲ್ಲಿ ಒಂದು ವಿ ಬರೀಬೇಕು, ಮತ್ತೊಂದು ಡಾಟ್ ಹಾಕಬೇಕು. ಇದು ಭರತನಾಟ್ಯ ಮೇಕಪ್ ಅದು ಮಾತ್ರ. ಚಿಕ್ಕದು ಹಾಕ್ಬಿಡಿ, ವಿ ಒಂದು ಡಾಟ್ ಹಾಕ್ಬಿಡಿ. ಈಗ ಸ್ಟಿಕ್ಕರ್ ಕೆಲಸ ಆಯಿತು. ಇನ್ನು ಉಳಿದಿರುವಂಥದ್ದು ಲಿಪ್ಸಿಗೆ. ಈ ಥರ ಇರುವಂಥ ಲಿಪ್ಸಿಗೆ ಸ್ವಲ್ಪ ಜಾಗ್ರತೆಯಿಂದ ಹಾಕಿಬಿಡಿ. ನಂತರ ಅದಕ್ಕೆ ಲಿಪ್ ಲೈನರ್ ಕೂಡ ಕೊಡ್ಬೋದು. ಇನ್ನೂ ಹಾಕಿರುವಂಥ ಕೋಟನ್ನು ಬಜ್ಜಬೇಕು. ಸ್ಪಾಂಜನ್ನು ಸ್ವಲ್ಪ ವೆಟ್ ಮಾಡ್ಕೊಳ್ಳಿ. ಸ್ವಲ್ಪ ವೆಟ್ ಇದ್ದರೆ ಸ್ವಲ್ಪ ಸುಲಭದಲ್ಲಿ ಹೋಗುತ್ತೆ. ಕಣ್ಣಲ್ಲಿರುವಂಥ ಎಲ್ಲ ಕೋಟನ್ನು
ಮತ್ತು ಕೆಳಗಡೆ. ಈಗ ನಮ್ಮ ಭರತನಾಟ್ಯದ ಮೇಕಪ್ ಈಗ ಫಿನಿಶ್ ಆಯಿತು. ಏನು ಡೌಟ್ ಇದೆ ಏನಾದರೂ? ಮಾಡುವಾಗ ಮೊದಲಿಗೆ ಎಲ್ಲ ಸ್ವಲ್ಪ ಎಲ್ಲ ಮಾಡಿ ಈ ತರ ಎಲ್ಲ ಮುಖಕ್ಕೆ ಫುಲ್ ಮುಖದ ಫುಲ್ ಎಲ್ಲ ಭಾಗಗಳಿಗೆ ಕವರ್ ಆಗಬೇಕು. ಆಯ್ತಾ? ಹಚ್ಚಿದ್ರೆಲ್ಲರೂ ಈ ಥರ ನೀವು ಬರಿಬೇಕು ನೋಡಿ. ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ವಲ್ಪ ದಪ್ಪಗೆ ಹಾಕಿ ನಂತರ ಬ್ರಷ್ ಅನ್ನು ತಿರುಗಿಸ್ತಾ ಬರಬೇಕು. ತಿರುಗಿಸ್ತಾ ಬಂದು ಅಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ತಾ ಬಂದು
ಶಾರ್ಪ್ ಪಾಯಿಂಟ್ ಕೊಡ್ಬೇಕು ಅದಕ್ಕೆ. ನೋಡಿ ಐಲೈನರ್ ಬೆಳ್ತಿದ್ದೇನೆ ಈಗ. ಸ್ಟಾರ್ಟಿಂಗಿಂದ ಒಂದು ಚಿಕ್ಕ ಲೈನ್ ಇಟ್ಕೊಳ್ಳಿ, ಈ ಥರ ಲೈನ್ ಇಟ್ಕೊಳ್ಳಿ. ನಂತರ ಎಂಡಿಂಗ್ ಮಾಡಿ ಸ್ವಲ್ಪ ಲೈನ್ ಇಟ್ಕೊಳ್ಳಿ, ಈ ಥರ. ಅದನ್ನು ಜಾಯಿನ್ ಮಾಡ್ತಾ ಬನ್ನಿ. ಈ ಥರ ಜಾಯಿನ್ ಮಾಡ್ತಾ ಬನ್ನಿ. ಸ್ವಲ್ಪ ದಪ್ಪ ತಗೊಂಡ್ರೆ ಚೆನ್ನಾಗಿ ಮತ್ತೆ ಮೇಲೆ ಪೀಸ್ ಮಾಡಿ.